ಕಂಬುಗ್ರೀವ ಕಮನೀಯ ಕರಾಂಬುರುಗ ಪಾಶಾಂಕುಶಧರ ಬರ ಆಗ ಕಂಬುಗ್ರೀವ ಕಮನೀಯ ಕರಾಂಬುರುಗ ಪಾಶಾಂಕುಶಧರ ವರ ಶಂಬರಾರಿ ವಿಧುವನಯ ಮಧುರಗೆ ಜಂಬವೈರಿ ವಿನುತಾಮರವೋದಿತ ಲಂಬೋದರ ವಿಘ್ನಾಂಬುಧಿ ಕೋಪಜ ವಾರಣಾವದನ ತ್ರೈಲೋಕ್ಯ ಸುಮೋಗನ ವಾರಣಾವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿವಂದಿತ ಪದಯುಗ ವಾರಣಾವದನ ಅಂಬುರುಗದೊಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮುಳುದ ವರ್ಣಿಬೆನಿ ಕಥಾಮೃತವ ಜಯ ಜಯ ಸುರನಂದಿನಿ ಜನನಿ ಜಯ ಜಯ ಸುರನಂದಿನಿ ಆ ಜಯ ಜಯ ಸುರನಂದಿನಿ ಜನನಿ ಜಯ ಜಯ ಸುರನಂದಿನಿ ಜಯ ಸುರನಂದಿನಿ ಜಯ ಭಾಗ್ಯದಾಯಿನಿ ಜಯ ಸುರನಂದಿ ಜಯ ಭಾಗ್ಯದಾಯಿನಿ ಜಯ ಜಯ ಕಾಮಿತ ಈ ಯುವನಂದಿನಿ ಜಯ ಜಯ ಸುರನಂದಿನಿ ಜನನಿ ಜಯ ಜಯ ಸುರನಂದಿನಿ ಜನನಿ ಜಯ 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 ಅಮ್ಮ ಕಾಮಧೇನುವಿನ ಸುತೆ ಕಾಮಿತ ಫಲಪ್ರದಾತೆ ಗೋಮಾತೆ ಲೋಕದ ಜನರು ನಿನ್ನನ್ನು ಕೊಂಡಾಡುವುದು ಹೇಗೆ? ಗಾವೋ ವಿಶ್ವಸ್ಯ ಮಾತರಃ, ಗೋವು ಜಗತ್ತಿನ ತಾಯಿ. ಇದು ಸಾಮಾನ್ಯ ಗೋವನ್ನಾದರೂ ಕೊಂಡಾಡುವುದು ಹೀಗೆ. ಯಾವುದೇ ಕಾರಣಕ್ಕೂ ಗೋವನ್ನು ಗೋವು ಎನ್ನುವುದಾಗಿ ಕರೆಯುವ ಹಾಗಿಲ್ಲ, ಗೋಮಾತೆ ಎನ್ನುವುದಾಗಿ ಕೊಂಡಾಡುತ್ತಾ ಇದ್ದಾರೆ. ನಿಜ. ಗೋವಿನ ಮುಖದಲ್ಲಿ ಸೂರ್ಯಚಂದ್ರರನ್ನ, ಗೋವಿನ ಕೋಡುಗಳಲ್ಲಿ ವಿಧಿ ನಿಷೇಧಗಳನ್ನ,
ಗೋವಿನ ಚತುಷ್ಪಾದಗಳಲ್ಲಿ ವಿಶೇಷವಾಗಿ 4 ವೇದಗಳನ್ನು, ಗೋವಿನ 8 ಗೊರಸುಗಳಲ್ಲಿ ಅಷ್ಟ ದಿಕ್ಕುಗಳನ್ನು, ಅಷ್ಟು ಮಾತ್ರವಲ್ಲ ಗೋವಿನ ಶರೀರದಲ್ಲಿ ಸಕಲ ದೇವಾನುದೇವತೆಗಳನ್ನು, ಬಾಲದಲ್ಲಿ ನಾಗ ಸಂಕುಲಗಳನ್ನು, ಗೋಮೂತ್ರ ಗೋಮಯಗಳಲ್ಲಿ ಲಕ್ಷ್ಮೀ ಸರಸ್ವತಿಯರನ್ನು ಅರ್ಚಿಸುವ ನಾಡು ಈ ಭೂತಳ. ಓಹೋ ಅಮ್ಮ, ಏನು ಸುರಧೇನು ನಂದಿನಿ ನೀನು, ಕಾಮಧೇನುವಿನ ಸುತೆ, ಕಾಮಿತಾರ್ಥವನ್ನ ಈಯುವಾಕೆ. ಅಮ್ಮ, ಏನು ಬಲ ಬಂದಿದ್ದೇನೆ, ಸ್ತುತಿಸಿದ್ದೇನೆ, ಆರತಿ ಎತ್ತಿದ್ದೇನೆ, ನಮಿಸಿದ್ದೇನೆ. ಕರುಣಿಸಬೇಕು ತಾಯೇ, ಕರುಣಿಸಬೇಕು. ಋತ್ವಿಜೋತ್ತಮ ಅಮ್ಮ, ಋತ್ವಿಜೋತ್ತಮ ಮೆಚ್ಚಿದೆನು ಮನದಿ, ಆ ಋತ್ವಿಜೋತ್ತಮ ಮೆಚ್ಚಿದೆನು ಮನದಿ, ನೀವಿತ್ತ ಬಂದಿಹ ನೀನಿಂದು ದೃಢ ಭಕ್ತಿ ಭಾವದಿ ಕೈದ ಪೂಜನದಿ, ಇತ್ತ ಬಂದಿಗುದೇನು ಕಾರ್ಯ ನಿಮಿತ್ತ, ಅರ್ಚನೆ ಗೈದುದೇತಕ್ಕೆ ಅರ್ತಿಯಿಂದಲೇ ಬೇಳುವುದನಲ ಋತ್ವಿಜೋತ್ತಮ ನುಡಿದ ನವಳಲೆ. ಋತ್ವಿಜೋತ್ತಮ ಮೆಚ್ಚಿದೆನು ಮನದಿ, ನೀನಿಲ್ದು ದೃಢ ಭಕ್ತಿ ಭಾವದಿ ಗೈದ ಪೂಜನದಿ, ಆ ಋಷಿಪೋತ್ತಮ. ಅಮ್ಮ, ಕಲ್ಪವೃಕ್ಷದಡಿಯಲ್ಲಿ ವಿಶ್ರಾಂತಳಾಗಿದ್ದೆ. ನನ್ನ ಬಳಿ ಬಂದು ನವವಿಧದಿಂದ ನನ್ನನ್ನು ಅರ್ಚಿಸಿದಿರಿ, ಮೆಚ್ಚಿಸಿದಿರಿ. ದುಷ್ಟಮಾನಸಳಾಗಿದ್ದೇನೆ. ಆದರೆ ಏನು, ಯೋಗಿಗಳಾದ ತಾವು ಭೂತಳದಿಂದ ಸ್ವರ್ಗಧಾಮಕ್ಕೆ ಸಶರೀರಿಯಾಗಿ ಬಂದಿದ್ದೀರಿ. ವಂದನೆಯ ಹಿಂದೆ ಯಾವುದೋ ಒಂದು ಅಂತರಂಗಿಕವಾದ ಭಾವನೆ ಉಂಟು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಸತ್ಯ. ಏನು ಬಂದಿರಿ, ಏನು ಉದ್ದೇಶ ಬಿತ್ತರಿಸಬಹುದೇ? ಕಾಮಧೇನುವಿನ ಸುತೆ, ಕಾಮಧೇನುವಿನ ನಂದಿನಿ. ಅಮ್ಮ, ಮಾತ ಕೇಳಮ್ಮ. ನಂದಿನಿಯೇ ನೀ ಮಾತ ಕೇಳಮ್ಮ, ನಂದಿನಿಯೇ ವರಿದಲಿಗೆ ವಸೋದರಯನ ಘೋರದರ ಶ್ಯಾಮ. ನಂದಿನಿ ಮಾತ ಕೇಳಮ್ಮ, ಆ ವರಿದಲಿಗೆ ವಸೋದರಯನ ಘೋರದರ ಶ್ಯಾಮ. ಬೆಂದು ಬೇಗುದಿಗೊಳ್ಳುತ್ತಿರಲು, ಬೆಂದು ಬೇಗುದಿಗೊಳ್ಳುತ್ತಿರಲು ಜನವೃಂದ ನಾನದ ಕಂಡು ಸಹಿಸದೆ,
ಎಂದು ಬೇಗೊದಿಗೊಂಡು ಜನವೃಂದ ನಾನದ ಕಂಡು ಸಹಿಸದೆ ನಾನದ ಕಂಡು ಸಹಿಸದೆ ಬಂದೆ ನೀ ಬರೆಯಿಲ್ದ ನಾಗಗೆ ಬಂದೆ ನೀ ಬರೆಯಿಲ್ದ ನಾಗಗೆ ಇಂದು ನೀನೈದುವುದು ಭೂಮಿಗೆ ನಾದಿನಿಯೇ ನೀ ಮಾತ ಕೇಳಮ್ಮ ಆವರದರಿಗೆ ವಸುಧರೆಯನ ಘೋರತರ ಕ್ಷಾಮ ನಂದಿನಿಯೇ ಆ ಆ ನಂದಿನಿ ಅಮ್ಮ ನಂದಿನಿ, ಜಾಬಾಲಿ ಮುನಿವರ, ನನ್ನ ಮಾತನ್ನು ಕೇಳಬೇಕಮ್ಮ. ಏನು? ವಸುಂಧರೆ ಹಾ ಮಹಾವಿಷ್ಣುವಿನ ಹಾ ಪತ್ನಿ. ಹಾ ಈ ಇಳೆಯ ಬಗೆಗಾಗಿ ಹಾಡಿಕೊಂಡಾಡುವುದಕ್ಕೆ ಹಾ ಆತ ಮಲಗಿರುವಂತ ಆದಿಶೇಷನಿಗೂ ಅಸಾಧ್ಯ. ಸರಿ. ಅಂತಹ ಭೂತಳದಿಂದ ಹಾ ಸ್ವರ್ಗಾರೋಹಣವನ್ನ ಸಶರೀರನಾಗಿ ಹಾ ಮಾಡಿ ಹಾ ಈ ನಂದನವನಕ್ಕೆ ಬಂದಿದ್ದೇನೆ. ಹ್ಮ್ ಕಾರಣ ಇದೆ ತಾಯಿ. ಏನು? ನಿನ್ನ ಮಾತಿನ ಒಳಗಿನ ಹಾ ಮಾತೃತ್ವ ಹೃದಯ ಪ್ರಕಟವಾದಾಗ ಹಾ ಪ್ರಫುಲ್ಲಗೊಂಡಿತು ನನ್ನ ಮನಸ್ಸು. ಓಹೋ. ಯಾವುದೋ ಒಂದು ವಾಂಛೆಯನ್ನ ಹಿಡಿದುಕೊಂಡು ಹ್ಮ್ ನಾನಿಲ್ಲಿಗೆ ಬಂದಿದ್ದೇನಮ್ಮ. ಏನು ವಾಂಛೆ? ಬಂದಂತ ವಾಂಛೆ ಈಡೇರಿತು ಎನ್ನುವಂತಹ ಹ್ಮ್ ಒಂದು ಸಂತಸದ ಒಂದು ಅನುಭವ ಹ್ಮ್ ನಿನ್ನ ಪ್ರೀತಿಯ ಮಾತಿನಿಂದ ನನಗೆ ಸ್ಪಷ್ಟವಾಯಿತು ತಾಯಿ. ಭೂತಳಕ್ಕೆ ಏನಾಯಿತು? ಅಮ್ಮ, ಹಾ ಆ ಭೂತಳದಲ್ಲಿ ಹಾ ನೀವೇ ಕಂಡುಕೊಂಡಂತ ಸತ್ಯ, ಹಾ ಯಜ್ಞದಿಂದಲೋ ದಾನದಿಂದಲೋ ತಪಸ್ಸಿನಿಂದಲೋ ಹ್ಮ್ ನಾವು ಲೋಕದ ಉತ್ಕರ್ಷೆಯನ್ನು ಸಾಧಿಸಬೇಕು ತಾನೆ. ಸರಿ. ಅದಕ್ಕೋಸ್ಕರ ಹ್ಮ್ ಅದೆಷ್ಟೋ ಕಾಲದಿಂದ ತಪಸ್ಸನ್ನಾಚರಿಸುತ್ತಾ ಇದ್ದಂತಹ ತಪಸ್ವಿ ನಾನು, ಸರಿ. ಮುನಿ ಜಾಬಾಲಿ ನಾನು. ಹಾ ಅಮ್ಮ, ಹಾ ನಾನು ತಪಸ್ಸಿಗೆ ಕುಳಿತಂತ ವೇಳೆಯಲ್ಲಿ ಹಾ ಆ ವಸುಂಧರೆ ಸಸ್ಯ ಶ್ಯಾಮಳೆಯಾಗಿದ್ದಳು ತಾಯಿ. ಮತ್ತೆ ನದಿ ತೊರೆಗಳು ಹ್ಮ್ ಬಹಳ ಸುಂದರವಾಗಿ ಸುಲಲಿತವಾಗಿ ಈ ಪ್ರಕೃತಿಯನ್ನ ರಮಣೀಯವಾಗಿ ಕಂಗೊಳಿಸುವಂತೆ ಮಾಡುತ್ತಾ ಇತ್ತು ತಾಯಿ. ಹ್ಮ್ ಹ. ಈ ನೆಲದಲ್ಲಿ ವಾಸಿಸುತ್ತಾ ಇರುವಂತಹ ಸಕಲ ಚರಾಚರ ಜೀವಿಗಳು ಹ್ಮ್ ಸುಖದಿಂದ ನೆಮ್ಮದಿಯಿಂದ ಹಾ ಕಾಲ ಕಳೆಯುತ್ತಿದ್ದಂಥ ಕಾಲ. ಹ್ಮ್ ಒಮ್ಮಿಂದೊಮ್ಮೆಲೆ ಪಂಚಭೂತಾತ್ಮಕವಾದಂತಹ ಶರೀರ ಮನುಷ್ಯನಿಗಾದರೆ ಹ್ಮ್ ಪಂಚಭೂತಾತ್ಮಕವಾದಂತಹ ಪ್ರಕೃತಿಯಲ್ವೇ ತಾಯಿ. ಸರಿ. ಪ್ರಕೃತಿಯಲ್ಲಿ ಆದಂತಹ ಏರಿಳಿತಗಳು ಹ್ಮ್ ತಪಸ್ಸಿನಲ್ಲಿ ಕುಳಿತಂತಹ ಈ ಜಾಬಾಲಿಗೂ ಸೋಕಿತು. ಹ್ಮ್ ಹ. ರಾಜ್ಯದಲ್ಲಿ ನಡೆದಂಥ ಅರಾಜಕತೆ, ಹ್ಮ್ ದುಷ್ಟರಿಂದಾದಂತಹ ಒಂದು ಕೆಟ್ಟ ಘಟನೆಗಳಿಂದ ಹ್ಮ್ ಅದನ್ನೇ ಪ್ರೇರಣೆಯಾಗಿಸಿಕೊಂಡಂತಹ ಈ ಭೂತಳದ ಮಾನವರು ಹ್ಮ್ ಯಜ್ಞ ಯಾಗಾದಿಗಳಿಂದ ವಿಮುಖರಾದರು ತಾಯಿ. ಮತ್ತೆ ಇಳೆಯಲ್ಲಿ ಹ್ಮ್ ಘನಘೋರವಾದಂತಹ ಕ್ಷಾಮ ಅಡರಿದಂತಹ ಕ್ಷಾಮ ಹ್ಮ್ ಹ. ನಾನು ಕಣ್ಣು ಬಿಟ್ಟಾಕ್ಷಣ ಹ್ಮ್ ಹಸಿರಿನಿಂದ ಕಂಗೊಳಿಸುತ್ತಾ ಇದ್ದಂತಹ ಹ್ಮ್ ವನವನಿತೆ ಹ್ಮ್ ಸುಟ್ಟು ಕರಕಳಾಗಿ ಹೋಗಿದ್ದಾಳೆ ತಾಯಿ. ಹಾ ಇಳೆ ಬಾಯಿ ಬಿಟ್ಟಿದೆ, ಹಾ ನದಿ ತೊರೆಗಳು ಬತ್ತಿ ಹೋಗಿದೆ, ಹಾ ನನ್ನ ಹೃದಯವೇ ಛಿದ್ರವಾದಂತೆ ಭಾಸವಾಯಿತು. ಹ್ಮ್ ಏನಾಶ್ಚರ್ಯ, ಏನು ಕಾರಣ ಎನ್ನುವುದಾಗಿ ದಿವ್ಯ ದೃಷ್ಟಿಯಿಂದ ಹ್ಮ್ ಜ್ಞಾನ ದೃಷ್ಟಿಯಿಂದ ಕಂಡುಕೊಂಡಾಗ ಹ್ಮ್ ಇದುವರೆಗೆ ಹೇಳಿದಂಥ ಮಾತುಗಳು ಸತ್ಯವಾಯಿತು. ಓಹೋ. ಹಾಗಾದರೆ ಕಾರ್ಯಕ್ಕೊಂದು ಕಾರಣ ಇದೆ ಅಂತಾದರೆ ಹ್ಮ್
ಯಾವ ರೀತಿ ಅಪರಾಧ ನಡೆಯಿತೋ ಹ್ಮ್ ಅದಕ್ಕೊಂದು ಪರಿಹಾರ ಬೇಕಲ್ವ ತಾಯಿ? ಬೇಕು. ಈ ಪರಿಹಾರವನ್ನು ಕಂಡುಕೊಳ್ಳುವವರು ಯಾರು? ಜ್ಞಾನಿಗಳಾದವರು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ನಿಮ್ಮಂತಹ ಋಷಿಗಳು. ಅದಕ್ಕೋಸ್ಕರ ಹಾ ಇಳೆಯಲ್ಲಿ ಸುಭಿಕ್ಷೆಯನ್ನು ತರುವುದಕ್ಕಾಗಿ, ಹಾ ಕೇವಲ ಇಳೆಯಲ್ಲಿ ಸುಭಿಕ್ಷೆಯನ್ನು ತರುವುದು ಮಾತ್ರವಲ್ಲ, ಹಾ ಇಲ್ಲಿರುವಂತಹ ಹಾ ಸಕಲ ಜನರಿಗೆ ತಾವು ಮಾಡಿರುವ ತಪ್ಪಿನ ಅರಿವಾಗಿದೆ. ಹಾ ಉಣ್ಣುವುದಕ್ಕೆ ಗತಿ ಇಲ್ಲದೆ, ಉಡುವುದನ್ನು ಬಿಟ್ಟು ಬಿಡು, ಹ್ಮ್ ಉಣ್ಣುವುದಕ್ಕೆ ಗತಿ ಇಲ್ಲದೆ ಹ್ಮ್ ಬ್ರಾಹ್ಮಣೋತ್ತಮರೆನಿಸಿಕೊಂಡವರು ಕೂಡ, ಹ್ಮ್ ಯಜ್ಞಯಾಗಾದಿಗಳನ್ನು ಮಾಡಬೇಕಾದವರು ಕೂಡ ಹಾ ಸತ್ತು ಬಿದ್ದಿರುವಂತಹ ಪ್ರಾಣಿಗಳ ಮಾಂಸವನ್ನು ತಿನ್ನುವ ತನ್ಮುಖೇನ ಹ್ಮ್ ಉದರವನ್ನ ಪೋಷಿಸುವಂತಹ, ಹ್ಮ್ ಬದುಕಬೇಕು ಎನ್ನುವಂತಹ ಒಂದು ತುಡಿತ ಹ್ಮ್ ಅಲ್ಲಿ ಎದ್ದು ಕಾಣುತ್ತಾ ಇದೆ ತಾಯಿ. ಸರಿ. ಅವರೆಲ್ಲರಿಗೂ ಧೈರ್ಯವನ್ನು ತುಂಬಿಸಿದ್ದೇನೆ. ಹ್ಮ್ ಇಂಥ ಕೃತ್ಯಕ್ಕೆ ಕೈ ಹಾಕಬೇಡಿ. ಇಲ್ಲಿ ಬರುವುದಕ್ಕೆ ಉದ್ದೇಶ ಅದಕ್ಕೋಸ್ಕರವೇ ಬಂದದ್ದು. ಅಮ್ಮ, ಹಾ ಇಳೆಯಲ್ಲಿ ಸುಭಿಕ್ಷೆ ಆಗಬೇಕಂತಿದ್ರೆ ಎಲ್ಲಿ ತಪ್ಪಿದ್ದೇವೆ? ಹ್ಮ್ ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಮಾಡಬಹುದಲ್ಲ ಭೂಮಿಯಲ್ಲೇ. ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದಂದ್ರೆ ಅಲ್ಲಿ ಸುವಸ್ತುಗಳು ಬೇಕಲ್ಲ ತಾಯಿ. ಯಾಗಕ್ಕೆ ಬೇಕಾದ ಚರುಘೃತ ಪುರೋಡಾಶಾದಿ ಸದ್ವಸ್ತುಗಳು ಬೇಕು. ಹೌದು, ಹಾ ಅವುಗಳು ಇಲ್ಲದೆ ಹಾ. ಯಾವ ರೀತಿ ಯಾಗ ಸಂಪನ್ನಗೊಳಿಸುವುದು? ಹಾ ಹಾ ಕಂಗೆಟ್ಟು ಹೋದಂತ ಮಾನವರಿಗೆ ಹಾ ಸುಟ್ಟು ಹೋದಂತ ಆ ಭೂಪ್ರದೇಶದಲ್ಲಿ ಏನು ಪ್ರಾಪ್ತಿಯಾದೀತು? ಹ್ಮ್ ಆವಾಗ ನಾನು ಯೋಚಿಸಿರುವಂಥದ್ದು, ಹ್ಮ್ ಯಾವ ರೀತಿ ಹ್ಮ್ ತೊರೆಯ ನೀರನ್ನು ತೊರೆಗೆ ಚೆಲ್ಲಿ ಹಾ ವರವ ಪಡೆದವರಂತೆ ಕಾಣಿರೋ ಅನ್ನುವ ಹಾಗೆ, ಹ್ಮ್ ಯಾವ ರೀತಿ ನಿಮ್ಮನ್ನು ಸಂತುಷ್ಟಿಗೊಳಿಸುವುದರಲ್ಲಿ ವಿಫುಲರಾಗಿದ್ದೇವೋ, ವಿಫುಲವಾಗಿದ್ದಂಥ ಈ ಪ್ರದೇಶದಲ್ಲಿ ನಾವು ವಿಫಲರಾಗಿದ್ದೇವೋ, ಹಾ ಅದನ್ನೇ ಸರಿಗೊಳಿಸಬೇಕು. ಹೇಗೆ? ಇದಕ್ಕೆ ಬೇಕಾದಂಥ ಸುವಸ್ತುಗಳನ್ನು ತರುವಲ್ಲಿ ಹಾ ನಿನ್ನ ಮಾತೆಯಾದಂಥ ಕಾಮಧೇನುವಿನಿಂದ ಪಡೆಯಬೇಕು. ಕೇಳಿದಿರಾ? ಅದಕ್ಕೋಸ್ಕರ ಸ್ವರ್ಗಾಗಮನನಾದಂಥ ನಾನು ಹ್ಮ್ ಇಂದ್ರನಲ್ಲಿ ಭಿನ್ನವಿಸಿಕೊಂಡೆ. ಏನಂದ? ಮೆಚ್ಚಿದ ಇಂದ್ರ. ಹ್ಮ್ ಆದರೆ ಹ್ಮ್ ಇಂದ್ರ ಹೇಳಿದಂಥ ಮಾತಿದೆ. ಹ್ಮ್ ಮೊದಲು ಆತ ಇಳೆಯ ತಪ್ಪನ್ನು ತಿಳಿಸಿದರೂ ಕೂಡ ಹ್ಮ್ ವಾಸ್ತವತೆಯ ಅರಿವಾದಾಗ, ಹ್ಮ್ ಅಲ್ಲಿನ ನೋವಿನ ಬಗ್ಗೆ ನಾನು ತಿಳಿಸಿದಾಗ ಹ್ಮ್ ಹೃದಯಾಂತಃಕರಣದಿಂದ ಹ್ಮ್ ನನಗೆ ಸಹಾಯವನ್ನು ನೀಡುವುದಕ್ಕೆ ಮುಂದಾದ. ಆದರೆ ವಿಷಾದವನ್ನು ವ್ಯಕ್ತಪಡಿಸಿ, ಏನಂತೆ? ನಾನು ಬೇಡಿದಂಥ ಕಾಮಧೇನುವನ್ನು ಕಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ವರುಣಲೋಕಕ್ಕೆ ಯಾಗಕ್ಕೋಸ್ಕರ ತೆರಳಿದ್ದಾಳೆ. ಹ್ಮ್ ಬಂದಂಥ ಆಸೆ ಕಮರಿ ಹೋಯಿತು ಎನ್ನುವುದಾಗಿ ಇನ್ನು ಹಿಂದಿರುಗುವುದು ಎನ್ನುವ ಹೊತ್ತಿನಲ್ಲಿ ಆತನೇ ಸಾಂತ್ವನವನ್ನಿತ್ತ. ಹಾ ಕಾಮಧೇನುವಿನಷ್ಟೇ ಶಕ್ತಳಾದಂತಹ, ಹಾ ಮಾತೃ ಹೃದಯವನ್ನುಳ್ಳಂತಹ ಹಾ ಕಾಮಧೇನುವಿನ ನಂದಿನಿ ಇದ್ದಾಳೆ. ಹಾ ಆಕೆಯನ್ನು ಕರೆದುಕೊಂಡು ಹೋಗಬೇಕು. ನಾನು ಕಳುಹಿಸುವುದಕ್ಕಾಗುವುದಿಲ್ಲ. ಹ್ಮ್ ಆಕೆಯನ್ನು ಬೇಡಿ ಆಕೆಯ ಮನವೊಲಿಸಿ ಹ್ಮ್ ನಿನ್ನ ಯಾವ ಕೈಂಕರ್ಯ ಇದೆ ಹ್ಮ್ ಅದನ್ನು ಪೂರ್ಣಗೊಳಿಸು ಎನ್ನುವುದಾಗಿ ನನಗೆ ಅಪ್ಪಣೆಯನ್ನಿತ್ತಿದ್ದಾನೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ, ಹಾ ಪೂಜಿಸಿದ್ದೇನೆ, ಹಾ ಅರ್ಚಿಸಿದ್ದೇನೆ. ಹಾ ಇಳೆಯ ಭಾರವನ್ನು ಇಳಿಸಬೇಕು ತಾಯಿ. ನಿಮ್ಮ ಅಪೇಕ್ಷೆಯಂತೆ ಭೂತಳಕ್ಕೆ ಯಜ್ಞ ಸಾಹಿತ್ಯವನ್ನು ಅನುಗ್ರಹಿಸುವುದಕ್ಕೆ ನಾನು ಬರಬೇಕು. ಹೌದು, ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತಿದ್ರೆ ಆ ಕ್ಷೇತ್ರ ಅಷ್ಟು ಪರಿಶುದ್ಧವಾಗಿರಬೇಕು. ಹಾ, ಪರಿಶುದ್ಧವಿಲ್ಲದ ಕ್ಷೇತ್ರಕ್ಕೆ ಹ್ಮ್, ಪರಿಶುದ್ಧವಾದ ಬದುಕನ್ನು ಹೊಂದಿದವರು ಬರುವುದಕ್ಕೆ ಮನ ಮಾಡುವುದಿಲ್ಲ. ಹ, ಹ. ಭೂಲೋಕದ ಬಗ್ಗೆ ನಾನು ಯೋಚಿಸಿದೆ ಅಂತ ಆದ್ರೆ ಆ? ನನಗೆಲ್ಲಿ ಬರಬೇಕು ಅಂತ ಕಾಣುವುದಿಲ್ಲ. ಯಾಕೆ ಬಲ್ಲಿರಾ? ಯಾಕೆ? ಆರಂಭದ ಯುಗದ ಕಥೆಯೊಂದನ್ನು ನಿಮಗೆ ಹೇಳ್ತೇನೆ. ಹಿಂದೆ ಧರಣೀಶನ ಕಾರ್ತವೀರ್ಯ ಕಾರ್ತವೀರ್ಯ ಆ ಧರಣಿ ಜನ ಕಾರ್ತವೀರ್ಯ ಬಾರೆ ಪರಿವಾರ ಕುಣಲೆತ್ತ ಭೃಗುಜನ ಉದಾರ್ಯ ಭೃಗುಜನ ಉದಾರ್ಯ
ಮರೆತಾತನನೇ ಕುತ್ತಿಕೊಂದಾಗ ಮರೆತಾತ ನನ್ನೆ ಕುತ್ತಿ ಕೊಂದ ಔದಾರ್ಯ ಮರೆತಾತನನೇ ಕುತ್ತಿಕೊಂದ ಆಮೇಲೆ ಅಲ್ದ ದುರುಳರದರೆಗೆ ಬಾರೆನು ಅಲ್ದ ದುರುಳರದರೆಗೆ ಬಾರೆನು ಸಾಮದಿಂದ ಸಾಮದಿಂದ ಧರಣೀಶನ ಕಾರ್ತವೀರ್ಯ ಬಾರೆ ಪರಿವಾರ ಕುಣಲಿತ್ತ ಭೃಗುಜನೌದಾರ್ಯ ಆ ಬರಬೇಕು ತಾಯಿ. ಜಾಬಾಲಿ ಮುನಿಗಳೇ, ಅಮ್ಮ ಭೂಲೋಕಕ್ಕೆ ಬರಬೇಕು. ಕ್ಷಮೆಗೊದಗಿದ ಕ್ಷಾಮದ ನಿವಾರಣಾರ್ಥವಾಗಿ ಮಾಡುವಂತಹ ಯಜ್ಞಕ್ಕೆ ಸಾಹಿತ್ಯಾನುಗ್ರಹ ಮಾಡಬೇಕು. ಹೌದು, ಬರುವುದು ಸರಿ. ಹಾ, ನಾವು ಎಲ್ಲಿಗಾದರೂ ಹೋಗಬೇಕು ಅಂತಿದ್ರೆ ಮೊದಲು ಯೋಚನೆ ಮಾಡಬೇಕು. ಮಾಡಲೇಬೇಕಮ್ಮ. ಹೋದರೆ ಪರಿಣಾಮ ಮುಂದೇನಾದೀತು ಎಂಬ ಬಗ್ಗೆ ಹಾ ಯೋಚಿಸಿದೆ ಸ್ವಾಮಿ. ಹಾ, ಭೂಲೋಕಕ್ಕೆ ಯಾಕೆ ಬರಗಾಲ ಬಂತು? ಯಾಕೆ ಬಂತು? ಒಂದು ಕ್ಷೇತ್ರಕ್ಕೆ ಸಮಸ್ಯೆಯಾಗುತ್ತದೆ, ಕ್ಷಾಮ ಬರುತ್ತದೆ ಅಂತ ಆದ್ರೆ ಹಾ, ಆ ಕ್ಷಮೆಯನ್ನು ಆಳುವವ ಸರಿ ಇಲ್ಲ ಅಂತರ್ಥ. ಅರಸನಾದವನು ಹಾ, ತನ್ನ ವ್ಯಾಪ್ತಿಗೊಳಪಟ್ಟ ಕ್ಷೇತ್ರದ ಹಾ, ಹಿತವನ್ನು ಕಾಪಿಡುವಲ್ಲಿ ಧರ್ಮಕರ್ಮ ನಿರತನಾಗಬೇಕು. ಹಾ, ಭೂಲೋಕವನ್ನು ಆಳುವ ಅರಸನಿಗೆ ಕ್ಷಿತಿಪತಿ ಅಂತ ಹೆಸರು. ಹೌದು. ಅಂಥ ಕ್ಷಿತಿಪತಿಗಳೇ ಸರಿಯಾದ ಕರ್ಮವನ್ನು ಎಸಗಲಿಲ್ಲ ಅಂತ ಆದ್ರೆ ಹಾ, ಕಾಲ, ದೇಶ, ಪರಿಸ್ಥಿತಿ ಪರಿಣಾಮಕ್ಕೆ ಒಡ್ಡಲ್ಪಟ್ಟು ಹಾ, ಇಂಥದ್ದೆಲ್ಲ ಅನಾಹುತಗಳು ಬರ್ತವೆ ಸ್ವಾಮಿ. ಹಾ, ಹಿಂದೆ ಕೃತಯುಗದಿಂದಲೇ ಇದು ಆರಂಭ ಆಗಿದೆ. ಹಾ, ಕೃತಯುಗದಲ್ಲಿ ಒಬ್ಬಾತ ಕ್ಷಾತ್ರಿಯ ಹ್ಮ್, ಚಕ್ರವರ್ತಿ ಸ್ಥಾನವನ್ನಲಂಕರಿಸಿದವ, ಷಟ್ಚಕ್ರವರ್ತಿಗಳಲ್ಲಿ ಒಬ್ಬನಾದವ ಕಾರ್ತವೀರ್ಯ. ಹಾ, ಸಹಸ್ರಬಾಹುವಾಗಿದ್ದುಕೊಂಡು 500 ಸತಿಯರನ್ನು ಹೊಂದಿ ಹಾ, ಮಾಹಿಷ್ಮತಿಯನ್ನು ಆಳುತ್ತಾ ಇದ್ದ. ಹಾ, ವನಪಾಲಕರ ದೂರಿನನ್ವಯ ಕಾನನಕ್ಕೆ ಬೇಟೆಗಾಗಿ ತೆರಳಿದ. ಹಾ, ಬೇಟೆಯಾಡಿ ಮರಳಿ ಪುರಸೇರಬೇಕು ಎನ್ನುವಷ್ಟರಲ್ಲಿ ಹ್ಮ್, ಜಮದಗ್ನಿ ಋಷಿಗಳ ಆಹ್ವಾನ ಬಂತು. ಹಾ, ಆಶ್ರಮಕ್ಕೆ ಬರಬೇಕು ಎಂಬ ಹಾಗೆ ಹಾ, ಆಶ್ರಮಕ್ಕೆ ಬಂದ. ಹಾ, ಆಶೀರ್ವಾದ ಪಡೆದು ಪುರ ಸೇರುತ್ತೇನೆ ಅಂತ ಹೇಳುವಾಗ ಓಹೋ, ನಡು ಮಧ್ಯಾಹ್ನದ ಹೊತ್ತು ಹಸಿವಿನ ಕಾಲ, ಭೋಜನವಿ ರಚಿಸಿ ಹೋಗಬೇಕು ಅಂತ ಹೇಳಿದ್ರು. ಓಹೋ, ಇಹುದೆನ್ನ ಸಂಗಡ ಬಹು ಪರಿವಾರ, ಆ, ನಿಮಗೆ ಕಷ್ಟ ಆದೀತು ಅಂತ ಹೇಳಿದಾಗ ಆ, ಸಮಸ್ಯೆ ನಿನಗಲ್ಲ, ಹಾ, ಪರಿಹರಿಸುವ ಮಾರ್ಗೋಪಾಯ ನನ್ನಲ್ಲಿ ಉಂಟು ಅಂತ ಹೇಳಿದರು. ಕಾಡಲ್ಲಿ ತಪಸ್ಸನ್ನಾಚರಿಸುವಂತ ಮುನಿಗಳಿಗೆ ಹ, ಅಷ್ಟು ಸೇನಾ ಬಲಕ್ಕೆ ಅನ್ನಾಹಾರವನ್ನು ಒದಗಿಸುವುದಕ್ಕೆ ಸಾಧ್ಯ ವ್ಯವಸ್ಥೆ ಮಾಡ್ತೇನೆ ಅಂತ ಆಡಿದ. ಹೌದು. ಸರಿ ಅಂತ ನರ್ಮದೆಯಲ್ಲಿ ಮಿಂದ. ಹಾ, ಪರಿವಾರಕ್ಕೆಲ್ಲ ಮಿಷ್ಟಾನ್ನ ಭೋಜನದ ವ್ಯವಸ್ಥೆಯಾಯಿತು. ಹಾ, ಉಂಡ ನಂತರ ಹಾ, ಈ ವ್ಯವಸ್ಥೆ ಹೇಗಾಯಿತು ಅಂತ ಮುನಿಗಳಲ್ಲಿ ಕೇಳಿದ. ಹಾ, ಆಗ ತೋರಿಸಿದ್ದು ಶಬಲಾಧೇನುವನ್ನು. ಹಾ, ಹಾಗಿದ್ರೆ ಇಂತಹ ಯೋಗ್ಯತಾ ಸಂಪನ್ನತೆಯನ್ನು ಹೊಂದಿದ ಧೇನು ಹಾ, ಇದು ನಿಮ್ಮಲ್ಲಿರಬೇಕಾದ್ದಲ್ಲ, ಹಾ, ಈ ಧೇನುವನ್ನು ನಮಗೆ ಕೊಡಿ ಅಂತ ಕೇಳಿಕೊಂಡಾಗ ಹಾ, ಆತ್ಮವಂತ ಪುರುಷನಿಗೆ ಕೀರ್ತಿ ಹೇಗೆ ಶಾಶ್ವತವೋ ಹ್ಮ್, ನನಗೆ ಈ ಧೇನುವೇ ಶಾಶ್ವತ. ಆಹಾ, ದೇಹತೆಗಳಿಗೆ ಅರ್ಪಿಸಬೇಕಾದ ಕವ್ಯ, ಹ್ಮ್, ಪಿತೃಗಳಿಗೆ ದೇವತೆಗಳಿಗೆ ಅರ್ಪಿಸಬೇಕಾದ ಹವ್ಯ, ಹವ್ಯ, ಪಿತೃಗಳಿಗೆ ಸಮರ್ಪಿಸಬೇಕಾದ ಕವ್ಯ, ಸ್ವಾಹಾಕಾರ ವಷಟ್ಕಾರಾದಿ ಕರ್ಮಗಳಿಗೆ ಪೂರಕವಾದ ಹ್ಮ್, ಈ ಧೇನುವನ್ನು ಕೊಡಲಾರೆ ಅಂತ ಆಡಿದ್ರು. ಹಾ, ಹಾ, ಕೋಪಗೊಂಡಂತ ಚಕ್ರವರ್ತಿ ಚಕ್ರವರ್ತಿ ಧೇನುವನ್ನು ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋದ. ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋದ. ಪರಿಣಾಮ ವಿಚಾರವರಿತಂತಹ ಭಾರ್ಗವರಾಮರು ಬಂದರು, ಹಾ, ಹಾ, ಕಾರ್ತವೀರ್ಯನ ಕೊಂದರು, ಹ್ಮ್, ಧೇನುವನ್ನು ತಂದರು. ಹ್ಮ್, ಅಲ್ಲಿಗೆ ಪ್ರಸಂಗ ಮುಗಿಯಲಿಲ್ಲ. ಮತ್ತೆ ಕಾರ್ತವೀರ್ಯನ ಮಕ್ಕಳಾದ ಅಹೀಹಯರು ಹಾ, ಜಮದಗ್ನಿಗಳ ಶಿರವನ್ನರಿದರು, ಹಾ, ಹಾ, ಮತ್ತೆ ಬದುಕಿಸಿದರು. ವಿಷಯ ಬಿಡಿ. ಹ್ಮ್, ಒಬ್ಬ ಚಕ್ರವರ್ತಿಯಾದರೂ ಸ್ವಾರ್ಥಪರನಾಗಿ ಹ್ಮ್, ದೇವಧೇನುವನ್ನು ತಾನು ಅಪೇಕ್ಷೆ ಪಡ್ತಾನೆ ಅಂತ ಆದ್ರೆ ಆಹಾ, ನಾಳೆ ನಿಮ್ಮಲ್ಲಿ ಅಧಿಕಾರವೇ ಸರಿ ಇಲ್ಲ ಅಂತ ಹೇಳ್ತೀರಿ. ಆಹಾ, ಅಧಿಕಾರದ ಅಟ್ಟಹಾಸದಿಂದಾಗಿ ಇಂಥ ಕ್ಷಾಮ ಬಂದಿದೆ ಅಂತ ಹೇಳ್ತೀರಿ. ಆಹಾ, ನಾನು ಬಂದ್ರೆ ನನ್ನನ್ನು ನಿಮ್ಮಿಂದ ಸಂರಕ್ಷಿಸಲಾದೀತೆ?
ಹಾ. ಅಲ್ಲ, ಇಂಥ ಕರ್ಮವನ್ನು ಮಾಡುವಲ್ಲಿ ಸ್ವಾರ್ಥಿಗಳಾದವರು ಬಿಟ್ಟಾರೆ. ಆಹಾ. ಹಾಗಾಗಿ ಸ್ವಾರ್ಥವೇ ತುಂಬಿದ ಮೇದಿನಿಗೆ ನಾನು ಬರಲಾರೆ. ಅಮ್ಮ, ಆ, ನಿನ್ನ ಮಾತಿನಲ್ಲೇ ಅದಕ್ಕೆ ಉತ್ತರ ಇದೆ ತಾಯಿ. ಏನು? ಪಾತ್ರ ಸರಿ ಇರಬೇಕು, ನಾವು ಬರಬೇಕಂತಿದ್ರೆ ನಿಜ. ಪರುಷಮನಿಯ ಸ್ಪರ್ಶದಿಂದ ಕಬ್ಬಿಣ ಕಾಂಚನವಾಗುತ್ತದೆ. ಕಾಂಚನವಾಗುತ್ತದಲ್ವೇ ತಾಯಿ? ಹ್ಮ್ ಯಾರು ತಪ್ಪೆಸಗಿದ್ದಾರೆ, ಹ್ಮ್ ನಿನ್ನ ಪದಾಘಾತದಿಂದ ಆನೆಲ್ಲ ಪಾವನವಾದೀತು ತಾಯಿ. ಒಂದು. ಹಾ. ಎರಡನೇದಾಗಿ ಹ್ಮ್ ಕಾರ್ತಿವೀರ್ಯ ಮಾಡಿದಂಥ ತಪ್ಪು, ಅಪರಾಧ, ಹ್ಮ್ ಅದಕ್ಕೆ ಸರಿಯಾದಂಥ ಶಿಕ್ಷೆ ಒದಗಿಸಿದವ ಎಲ್ಲಿಯವ? ಭೂಲೋಕದವ. ಭೂಲೋಕದವನೇ. ಹ್ಮ್ ಹಾಗಿರುವಾಗ ಹ್ಮ್ ಅಮ್ಮ, ಭೂಲೋಕದಲ್ಲಿ ತಪ್ಪೆಸಗಿದಂಥ ಕಾರ್ತಿವೀರ್ಯ ಅವನಿಗೆ ಸರಿಯಾದಂಥ ಶಿಕ್ಷೆಯಾಯಿತು. ಸರಿ. ಆದರೆ ಹಾ. ಈ ತಪ್ಪನ್ನು ಜನಸಾಮಾನ್ಯರು ಮಾಡಿದರೆ ಅಪರಾಧ ತಾಯಿ, ಹಾ. ಕೆಳಗಿನವರು ಮಾಡಿದರೆ ಅಪರಾಧ. ಹಾ. ನಾವು ಅಲ್ಲಿ ಕಾಣುವಂಥ ಅಪರಾಧ ಮೇಲೆ ಇದ್ದರೆ ಎಲ್ಲಿ ಉಂಟು? ಮೇಲಿನಲ್ಲೂ ಕೂಡ ಇದೆ ತಾಯಿ ಅಪರಾಧ. ಹೇಗೆ? ಗುರುವ ಕಯಾದು ಪುತ್ರನಲ್ಲಿ ಆ ಕಯಾದು ಪುತ್ರನಲ್ಲಿ ಆ ಗುರುವ ಕಯಾದು ಪುತ್ರನಲ್ಲಿ ನಿನ್ನೊಡೆಯ ನಿಮ್ಮ ಸುರಪಾಲ ಶಿಷ್ಯನಾಗಿರುತ್ತ ಅಂತ್ಯದಲೇ. ಮುಂದೇನಾಯಿತು? ನಿಮ್ಮ ಸುರಪಾಲ ಶಿಷ್ಯನಾಗಿರುತ್ತ ಅಂತ್ಯದಲೇ ಗುರುವ ಕಯಾದು ಪುತ್ರನಲ್ಲಿ ನಿಮ್ಮ ಸುರಪಾಲ ಶಿಷ್ಯನಾಗಿರುತ್ತ ಅಂತ್ಯದಲೇ ಗುರು ವಿದ್ರೋಹದಿ ಶೀಲವ ಕಸಿದು. ಏನು ಮಾಡಿದ? ಗುರು ವಿದ್ರೋಹದಿ ಶೀಲವ ಕಸಿದು ಮತ್ತೆ ಜೀವವಿರುವಂತೆ ಕೊಂದ ಪಾಪಗಳೇನು ಕಿರಿದು ಗುರುವಾಕಯಾದು ಪುತ್ರನಲಿಗೆ ಆ ಅಮ್ಮ, ಏನು ಋಷಿಗಳೇ? ನಿನಗೆ ನೋವನ್ನುಂಟು ಮಾಡಬೇಕು ಎನ್ನುವುದಕ್ಕೆ ನನ್ನ ಮಾತಲ್ಲ ತಾಯಿ. ಚೇಚೆ, ಮಾತಿಗೊಂದು ಉತ್ತರ ಬೇಕಲ್ಲ. ಖಂಡನೆಗೆ ಮಂಡನೆ ಸ್ವಾಭಾವಿಕ. ಆದ್ದರಿಂದ ಹೇಳ್ತಾ ಇದ್ದೇನೆ, ಹ್ಮ್ ಭೂತಳದ ಜನರು ಹ್ಮ್ ಆ ಪ್ರಕೃತಿಗೆ ಅನ್ವಯವಾಗಿ ಹ್ಮ್ ಆ ಭೂಮಿಯ ಗುಣವನ್ನು ಪ್ರದರ್ಶಿಸ್ತಾರೆ, ಹಾ. ಆ ನೆಲದ ಗುಣವನ್ನು ಪ್ರದರ್ಶಿಸ್ತಾರೆ. ಸರಿ. ಸರಿ, ಅಲ್ಲಿ ತಪ್ಪು ಇದೆ, ಒಪ್ಪು ಇದೆ. ಹ್ಮ್ ತಪ್ಪು ಮಾಡಿದವರಿಗೆ ಸರಿಯಾದಂತ ಶಾಸ್ತಿ ಆ ಭೂತಳದಲ್ಲಿ ಸಿಗುತ್ತಾ ಇದೆ. ಅದಕ್ಕೆ ಮರ್ತ್ಯಲೋಕ ಅಂತ ಹೇಳು. ಹೌದು. ಆದರೆ ಸ್ವರ್ಗಲೋಕದವರು ಈ ತಪ್ಪನ್ನು ಮಾಡಿದರೆ ನಾವು ತಪ್ಪು ಮಾಡುವುದಕ್ಕುಂಟೆ. ಸಾಧ್ಯ. ಸುಮನಸರು ಸ್ವಾಮಿ. ಆ ಸುಮನಸರಾದವರು, ಹಾ. ಬಿಡುಗಣ್ಣರಾದವರು, ಹಾ. ಲೋಕದವರು ಕಣ್ಣು ಮುಚ್ಚುವಂತ, ಕಿವಿ ಮುಚ್ಚುವಂತ ಕೆಲಸವನ್ನ ಮಾಡಿದರೆ ಎಲ್ಲಿ ಮಾಡಿದ್ದಾರೆ? ಇದು ಅಪರಾಧ ಅಂತ ಆಗ್ತದೆ. ಅದಕ್ಕಿಂತ ಇದು ದೊಡ್ಡದಾಗ್ತದೆ. ಸರಿ. ಅಮ್ಮ, ಯಾರ್ಯಾರನ್ನು ಯಾಕೆ ದೂರುವುದು, ನಾವು ತೋರಿಸುವುದು ಯಾಕೆ? ಹ್ಮ್ ನಮ್ಮಲ್ಲೇ ಕಂಡು ಹುಡುಕೋಣ. ಹ್ಮ್ ನಮ್ಮೊಡೆಯನಾದಂತಹ, ನಿನ್ನೊಡೆಯನಾದಂತಹ ಸುರಪ ಏನು ಮಾಡಿದ? ಇಂದ್ರ. ಹಾ. ಹ, ನಿನಗೆ ಗೊತ್ತಿರಬಹುದು ತಾಯಿ, ಹಾ. ಕಂಬದಿಂದ ದೇವನನ್ನು ಪ್ರತ್ಯಕ್ಷೀಕರಿಸಿದಂತಹ ಪ್ರಹ್ಲಾದ ಹ್ಮ್ ಹ, ನರಸಿಂಹನ ಪಾದ ಮುಟ್ಟಿ ಹ್ಮ್ ಲೋಕಕ್ಕೆ ಸತ್ಯವನ್ನು ತೋರ್ಪಡಿಸಿದವ, ಶೀಲವಂತ. ಹಾ. ಆತನ ಶೀಲದಿಂದ ಹಾ. ಲೋಕ ಸುಭಿಕ್ಷವಾಯಿತು. ಆದರೆ ಹ್ಮ್ ಆ ಶೀಲದ ಮಹತ್ವ ಹ್ಮ್
ಸುರಪನ ಎಲ್ಲ ಸುವಸ್ತುಗಳನ್ನು ಭೂತಳಕ್ಕೆ ಇಳಿಸುವಂತ ಶಕ್ತಿ ಅದಕ್ಕೆ ನಿರ್ಮಾಣವಾದಂಥ ಸಂದರ್ಭದಲ್ಲಿ ಸುರಪ ಮಾಡಿದ ತಪ್ಪು. ಏನು ಮಾಡಿದ? ಮಾಡಲೇಬಾರದು ಆ ವೇಷ. ಯಾಕಂತ ಹೇಳಿದ್ರೆ ಬ್ರಾಹ್ಮಣರು ಅಂದ್ರೆ ಏನು? ಆ ವೇಷದಲ್ಲಿ ಸುಲಭ ಬ್ರಾಹ್ಮಣ ವೇಷವೇ. ದ್ವಿಜ ವೇಷವನ್ನ ಧರಿಸಿದ, ಅದು ವಟುವೇಷವನ್ನ ಧರಿಸಿದ. ಸರಿ. ಮಕ್ಕಳು ಯಾವತ್ತರ ಅಪರಾಧ ಮಾಡ್ಲಿಕ್ಕುಂಟ ತಾಯಿ? ಮಕ್ಕಳನ್ನೇ ದೇವರಂತ ಕರೆಯುವುದು ನಿಜ. ಅದೂ ಕೂಡ ದ್ವಿಜವೇಷವನ್ನ ಧರಿಸಿ ಆತನ ಶಿಷ್ಯತ್ವವನ್ನು ಸ್ವೀಕರಿಸಿದ. ಮುಂದೆ ಶಿಷ್ಯತ್ವವನ್ನು ಸ್ವೀಕರಿಸಿದ್ದು ಮಾತ್ರವಲ್ಲದೆ ಆತನಲ್ಲಿ ಶೀಲವನ್ನ ಪಾಠದೋಪಾದಿಯಾಗಿ ಕಲಿತು ನಾನು ಹಿಂದಿರುಗುತ್ತೇನೆ, ಗುರುದಕ್ಷಿಣೆ ಏನು ಬೇಕು ಎಂದು ಕೇಳಿದಾಗ ನೀವು ವಟುಗಳು, ನಿಮಗೆ ನಾವು ಕೊಡಬೇಕು, ಏನು ಬೇಕು ನೀವು ಕೇಳಿ ಎಂದಾಕ್ಷಣ ಆತ ಮಾಡಿದಂಥ ಅಕೃತಜ್ಞತೆ ಏನು? ಗುರುವಿನ ಶೀಲವನ್ನೇ ಅಪಹರಿಸಿದ. ಈ ಗುರುವಿನ ಶೀಲವನ್ನೇ ಅಪಹರಿಸಿದರೆ ಏನಾಯಿತು ತಾಯಿ? ವಸ್ತುವಿಲ್ಲದ ಚೀಲದಂತೆ, ನೀರಿಲ್ಲದ ತೊರೆಯಂತೆ, ಫಲವಿಲ್ಲದ ವೃಕ್ಷದಂತೆ, ಜೀವವಿಲ್ಲದ ಶರೀರದಂತೆ ಜೀವಚ್ಛವಗೊಳಿಸುವಂತ ಒಂದು ಕದಿಯುವಂತ ಕೆಲಸವನ್ನ ಸುರಪ ಮಾಡಿದ್ದಾನೆ ತಾಯಿ. ಅದರೆದುರು ಇದು ಏನೂ ಅಲ್ಲ ತಾಯಿ. ಸ್ವಾಮಿ, ಏನು? ದೇವಲೋಕ ಎನ್ನುವುದು ಕೇವಲ ದೇವೇಂದ್ರನಿಗೆ ಒಬ್ಬನಿಗೆ ಇರುವಂತಹ ಅಧಿಕಾರ ಅಲ್ಲ. ಲೋಕಮೂರರ ಹಿತವನ್ನು ಬಯಸುವ ಕಾರಣವನನ್ನು ಶಕ್ರ ಅಂತ ಕರೆಯುವುದು. ಶಕ್ರನಾದರೂ ಲೋಕಹಿತಕ್ಕೆ ಬೇಕಾಗಿ ಇಂತಹ ಕೃತ್ರಿಮದ ದಾರಿಯನ್ನು ಕಂಡುಕೊಂಡ ಎನ್ನುವುದರಿಂದ ಅದನ್ನು ನೀವು ಅವನು ಸ್ವಾರ್ಥಪರನಾಗಿ ಅಧಿಕಾರದ ಸ್ಥಾಪನೆಗೆ ಬೇಕಾಗಿ ಹೀಗೆ ಮಾಡಿದ್ದಾನೆ. ಸ್ವಾರ್ಥದ ವಿಷಯ ಬದಿಗಿಡುವ, ಮತ್ತೆ ಕೇವಲ ಸ್ವಾರ್ಥಿಗಳೇ ಭೂಮಿಯಲ್ಲಿರುವುದ? ಬೇರೆ ಸ್ವಾಮಿ, ಕುಡುಕರಿದ್ದಾರೋ ಹಿಂದೆ. ಬೇಡ ಬೇಡ ಬರಿದೆ ಜಲವ ಮಾಡಬೇಡ ಯತಿವರ, ಆ ಆ ಆ ಬೇಡ ಬೇಡ ಬರಿದೆ ಜಲವ ಮಾಡಬೇಡ ಯತಿವರ, ಛಲವ ಮಾಡಬೇಡ ಯತಿವರ. ಹೇವರಿಸದೆ ಸುರಯ ಕುಡಿದು ದೇವರನ್ನೇ ಹಳಿದರು. ಏನು? ಹೇವರಿಸದೆ ಸುರಯ ಕುಡಿದು ದೇವರನ್ನೇ ಹಳಿದರು. ಜೀವಿಸಿದರು ದುರುಳರಾದ ರಾವಣಾದ್ಯರೆಲ್ಲರೂ ಹಿಂದೆ. ಜೀವಿಸಿದರು ದುರುಳರಾದ ರಾವಣಾದ್ಯರೆಲ್ಲರೂ. ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಯತಿವರ, ಛಲವ ಮಾಡಬೇಡ ಯತಿವರ. ಅಮ್ಮ ಬರಬೇಕು ತಾಯಿ. ಜಾಬಾಲಿ ಮುನಿಗಳೇ, ಅಮ್ಮ ನಾನೊಂದು ವಿಚಾರವನ್ನು ಮಂಡಿಸಿದ್ರೆ ಪ್ರತಿಯಾಗಿ ಪ್ರತಿ ವಿಷಯದಿಂದ ಅದನ್ನು ಖಂಡಿಸುತ್ತಾ ಇದ್ದೀರಿ. ಹೌದು, ನನಗೆ ಅರ್ಥವಾಗುತ್ತದೆ. ನನ್ನನ್ನು ಕರಕೊಂಡು ಹೋಗಬೇಕು ಎನ್ನುವ ಛಲ ನಿಮ್ಮಲ್ಲಿ ಒಂದೇ ಉದ್ದೇಶ. ಉದ್ದೇಶ ಒಳ್ಳೆಯದೇ ಸ್ವಾಮಿ, ಆದರೆ ಬರುವವಳು ಯೋಚನೆ ಮಾಡಬೇಕಾಗುತ್ತದೆ. ಯೋಚನೆ ಮಾಡು ತಾಯಿ, ಆದ್ರೆ ಬೇಗ ಬಾ ತಾಯಿ. ಸ್ವಾರ್ಥವೇ ಆಗುವುದಿಲ್ಲ ಸ್ವಾಮಿ. ನಿಸ್ವಾರ್ಥ ಭಾವ ಎನ್ನುವುದು ಯಾರಲ್ಲಿ ಉಂಟು ಅಂತ ನೋಡಿಕೊಳ್ಳಬೇಕು. ಯಾರಲ್ಲಿ? ಕೇವಲ ಸ್ವಾರ್ಥಿಗಳೇ ತುಂಬಿರುವುದಲ್ಲ ತೆರೆಯಲ್ಲಿ. ಮತ್ತೆ ತೆರೆಮರೆಯಲ್ಲಿ ಕಂಡ್ರೆ ಎಂತೆಂತಹ ಕುಡುಕರು ನಿಮ್ಮಲ್ಲಿದ್ದಾರೆ. ಕುಡುಕರು ಕುಡೀಲಿ ಸ್ವಾಮಿ. ಕೆಲವು ಸಲ ಅದನ್ನು ಅವರು ಕುಡಿದ್ರೆ ಯಾವ ಸಮಸ್ಯೆಯೂ ಇಲ್ಲ. ಹೌದು. ಕೆಲವು ಸಲ ಹೆಚ್ಚಾದ್ರೆ ಅದು ಅವರನ್ನು ಕುಡಿಯುತ್ತದೆ, ಆಗ ಸಮಸ್ಯೆ ಆಗುವುದು. ಕಂಡವರಿಂದ
ಕೆಲವರು ಅವರದ್ದನ್ನೇ ಕುಡಿಯುವುದು, ಹಾ ಕೆಲವರು ಯಾರ್ಯಾರದ್ದು ಸಿಕ್ಕಿದ್ರೆ ಮಾತ್ರ ಕುಡಿಯುವುದು, ಹಾ ಹಾ ಕೆಲವರು ಅವರದ್ದನ್ನು ಯಾರ್ಯಾರದ್ದನ್ನು ಕುಡಿದು ಕೊನೆಗೆ ಅವನನ್ನೇ ಹೊತ್ತುಕೊಂಡು ಹೋಗ್ಲಿಕ್ಕೆ ಯಾರ್ಯಾರು ಬರಬೇಕು. ಹೊತ್ತುಕೊಂಡು ಹೋಗುವುದಕ್ಕೆ ಚಟ್ಟ ಬೇಕಾದೀತು ಕೊನೆಗೆ. ಹೌದಲ್ವೇ? ಆಹಾ. ಅಂತ ಕುಡುಕರು ತುಂಬಿದ್ದಾರೆ. ಆ, ಸಾಮಾನ್ಯರು ಕುಡಿದ್ರೆ ಬೇಸರ ಇಲ್ಲ ಸ್ವಾಮಿ. ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ ಕುಡಿಯುತ್ತಾರೆ, ಹಾ. ವಿಶ್ರಾಂತಿಗಾಗಿ ಸ್ವಲ್ಪ ತಕ್ಕೊಳ್ತಾರೆ. ಹಾ, ಹಾ. ಅದಕ್ಕೆ ನಮ್ಮದು ಆಕ್ಷೇಪ ಇಲ್ಲ ದುಡಿದವರು ಕುಡಿದರೆ ತಪ್ಪಲ್ಲ, ಅಲ್ವೇ? ಅದಕ್ಕೆ ಅಂಕಿತ ಇದೆ ನಿನ್ನಲ್ಲಿ. ಅಲ್ವೇ? ಆದರೆ ಹಾ, ಹಾ. ದುಡಿದವನು ಕುಡಿಯಲಿ, ಆಹಾ. ಅವನ ಸಂಸಾರವನ್ನು ನೋಡಿಕೊಂಡು ಕುಡಿಯಲಿ. ಹಾ, ಹಾ. ಕುಡಿಯುವುದು ತಪ್ಪು ಅಂತ ಹೇಳುವುದಿಲ್ಲ. ಯಾಕೆ? ಯಾಕೆ? ಸಮುದ್ರ ಮಥನದ ಕಾಲದಲ್ಲಿ ಸಿಕ್ಕಿದುದು ಮೊದಲು ಸುರೆ, ಆಹಾ. ಮತ್ತೆ ಸುದೆ. ಸುದ್ದಿ ಹಾಗೆಂದು ಹಾ. ಈ ವೇಳೆಯಲ್ಲಿ ಯಾಕಾಡಿದೆ? ಯಾಕೆ? ಕುಡಿದಾಗ ಅವನಿಗೆ ಗೊತ್ತಿರಬೇಕು ನಾನು ಎಲ್ಲಿದ್ದೇನೆ, ನನ್ನ ಮನೆ ಯಾವುದು, ನನ್ನ ಹೆಂಡತಿ ಮಕ್ಕಳು ಯಾರು, ಹಾ. ಅಕ್ಕ ಅಮ್ಮ ತಂಗಿ ಯಾರು ಅಂತ ಗೊತ್ತಿರಬೇಕು. ಹಾ, ಹಾ. ಏನೂ ಗೊತ್ತಿಲ್ಲದಷ್ಟು ಕುಡಿಯಬಾರ್ದಲ್ಲ. ಅಂತ ಕುಡಿದು ಅಪರಾಧ ಮಾಡಿದವರು ಯಾರಾದರೂ ಇದ್ದಾರೋ? ಒಬ್ಬ ರಾವಣ ಸಾಲದ ತುಂಬಾ ಮಂದಿ ಇದ್ದಾರೆ. ಈಗ ಓಹೋ. ಒಬ್ಬ ರಾವಣನ ಕತೆ. ಬ್ರಾಹ್ಮಣೋತ್ತಮ. ನನಗೆ ಸಂಶಯ ಉಂಟು, ಹಾ, ಹಾ. ಅವ ಬ್ರಾಹ್ಮಣನೂ ಅಲ್ಲ ಬೆರಕೆ ಸಂತಾನವೋ ಅಂತ. ಹೇಳಲಿಕ್ಕೆ ವಿಶ್ವವಸು ಬ್ರಹ್ಮರ ಮಗ, ಹ್ಮ್. ಕೈಕಸೆಯ ಸಂಜಾತ, ಹಾ, ಹಾ. ತಪಸ್ಸಿನಿಂದ ಹರ ಬೊಮ್ಮರನ್ನು ಮೆಚ್ಚಿಸಿಕೊಂಡವ, ಹಾ. ಸುರನರ ಭುಜಂಗಮ ಚತುರ್ದಶ ಭುವನದಲ್ಲಣ ಎನ್ನಿಸಿದವ. ಹ್ಮ್. ಅವನಿಗೆ ಪಾಪಿಗೆ ಬೇಕಾದ್ದು ಯಾರ್ಯಾರ ಹೆಂಡತಿಯರೇ. ಓ. ಸಿಕ್ಕ ನಾರಿಯರನ್ನು ತಂದು ಹ್ಮ್. ಸೆರೆಯಲ್ಲಿಕ್ಕಿಸಿಕೊಂಡ, ತನ್ನತ್ತಾದಂಥ ಆಶೆ ತೀರಿಸಿಕೊಂಡ. ಹ್ಮ್. ಕೊನೆಗೆ ಶ್ರೀರಾಮಚಂದ್ರನ ಮಡದಿಯಾದ ಸೀತೆಯನ್ನು ತಾನು ತಂದು ಹ್ಮ್. ಅಪಹರಿಸಿಕೊಂಡು ಬಂದು ಹಾ, ಹಾ. ಅಶೋಕವನದಲ್ಲಿತ್ತ. ಕೊನೆಗೆ ರಾಮನ ಕೈಯಿಂದ ಸತ್ತು ಮಣ್ಣು ತಿಂದು ಹೋದ. ಹಾ. ರಾಮನಂತ ಅವರು ಭೂಮಿಯಲ್ಲಿ ಸಿಗುವುದು ಕಡಿಮೆ ಸ್ವಾಮಿ. ರಾವಣನಂತ ಕುಡುಕರು ಬೇಕಾದಷ್ಟು ಮಂದಿ ಇದ್ದಾರೆ. ಆಹಾ. ಗಂಧದ ಮರ ಸಿಗುವುದು ಕಡಿಮೆ, ಹ್ಮ್. ಕಾಸರ್ಕತ್ತೋ ತುರುಚೆತ್ತೋ ಬೇಕಾದಷ್ಟು ಸಿಗುತ್ತದೆ. ಆ. ಅಂತಹ ಮೂರ್ಖರು ಕುಡುಕರು ಇರುವ ಭೂಮಿಗೆ ದೇವಧೇನು ಸುತೆಯಾದ ನಾನು ಬರಲಾರೆ. ಅಮ್ಮ, ಆ, ಹೊತ್ತಾಗಿದೆ, ಆ, ನೀನು ಬರಬೇಕು. ಆ, ಒಂದು ಮಾತು ಹೇಳ್ತೇನೆ, ಕುಡುಕರಿದ್ದಾರೆ ಭೂತಳದಲ್ಲಿ. ಆ, ಅಮ್ಮ, ಯಾಕೆ ಕುಡುಕರನ್ನ ಭೂತಳದಲ್ಲಿ ಹುಡುಕುತ್ತಿ? ಆ, ಅಲ್ಲಿ ಅಮೃತ ಅಂತ ಸ್ವೀಕಾರ ಮಾಡುತ್ತಾರೆ, ಆ. ಸುರಾಪಾನವನ್ನು ಮಾಡುತ್ತಾರೆ. ನೀನೇ ಹೇಳಿದಿ ಸುವಸ್ತು ಸಮುದ್ರ ಮಥನ ಕಾಲದಲ್ಲಿ ಪ್ರಾಪ್ತಿ ಆಯಿತು ಅಂತ ಹೇಳಿ. ಸರಿ. ಇರಲಿ, ಹ್ಮ್. ಆ ಭೂತಳದ ಕುಡುಕರ ಬಗ್ಗೆ ಚಿಂತಿಸುವುದಕ್ಕಿಂತ ಆ, ನಾನು ಬೇರೆಲ್ಲೂ ಹುಡುಕುವುದಿಲ್ಲ. ಆ. ನಿಮ್ಮೊಡೆಯನನ್ನೇ ನಾನು ಗುರುತರವಾಗಿ ಗುರುತಿಸಿ ಮಾತಾಡ್ತೇನೆ. ದೇವಲೋಕ. ಸರಿ ಗಮನಿಸಮ್ಮ. ಆ, ಪ್ರದೋಷ ಕಾಲದಲ್ಲಿ ಆ, ಹ್ಮ್. ನಿನ್ನೊಡೆಯನಾದಂಥ ಸುರಪ ಹ್ಮ್. ಏನು ಮಾಡಿದ? ಏನು ಮಾಡಿದ? ಅದನ್ನು ಕೇಳಬೇಕು. ಹಿಂದಗಿಂದ್ರ ಸುರಯ ಕುಡಿದು ಇಂದು ಧರನ ಎದುರಿಸೇಗೆ ಆ ಆ ಹಿಂದಗಿಂದ್ರ ಸುರಯ ಕುಡಿದು ಇಂದು ಧರನ ಎದುರಿಸೆ. ಯಾರನ್ನು? ಇಂದು ಧರನ ಎದುರಿಸೆ. ಹಾಗೆ ಮಾಡಿದಮ್ಮ. ಬಂದ ಬವಣೆ ಮರೆದು ಪರರ ಕುಂದ ಮೆರೆಸಾಲೇತಕ್ಕೆ. ಏನು? ಬಂದ ಬವಣೆ ಮರೆದು ಪರರ ಕುಂದ ಮೆರೆಸಲೇತಕ್ಕೆ. ಹಿಂದಾಗಿಂದ್ರ ಸುರಯ ಉಳಿದು ಇಂದು ಧರನೆದುರಿಸಿ ಬಂದ ಬವಣೆ ಮರೆದು ಪರರ ಕುಂದ ಮೆರೆಸಲೇತಕ್ಕೆ. ಬೇಡ ಬೇಡ ಪರಿದೆ ಛಲವ ಮಾಡಬೇಡ ನಂದಿನಿ, ಛಲವ ಮಾಡಬೇಡ ನಂದಿನಿಯಗೆ. ಆ ಅಮ್ಮ, ಸ್ವಾಮಿ. ಲೋಕದಲ್ಲಿ ಕಾಮುಕರಿದ್ದಾರೆ. ಆ, ಆ ಕಾಮುಕರಿಂದ ಇಳೆಯ ನಾರೀಮಣಿಗಳಿಗೆ ತೊಡಕಾಗಿದೆ. ಸತ್ಯ.
ನೀನು ಭೂತಳದಲ್ಲಿರುವಂತಹ ಹ. ನಾರಿಯನ್ನ ಲಪಟಾಯಿಸುವವರನ್ನು ಸೂಚಿಸಿ ಹೇಳುವಂಥದ್ದು. ಕುಡಿದು ಸ್ವಾಮಿ ಹೆಂಡ ಕುಡುಕರು. ಇರಲಿ, ಹ. ಈಗ ಅದರೊಂದಿಗೆ ಹೆಂಡ ಕುಡಿದು ಹ. ಸುರಾಪಾನ ಮಾಡಿ ಹ್ಮ್. ಯಾರಿಗೂ ಬೇಡದ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಹ್ಮ್. ಸೂಚಿಸಿದೆ ನೀನು. ಇರಲಿ, ಸುರಪ ಮಾಡಿದಂಥ ತಪ್ಪನ್ನು ಮೊದಲು ಗಮನಿಸಬೇಕು ತಾಯಿ. ಏನು? ಬಂದನೋ ಪ್ರದೋಷ ಕಾಲದಲ್ಲಿ ಶಿವನನ್ನು ಅರ್ಚಿಸುವುದಕ್ಕೆ. ಸರಿ. ಆ ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಬಾಯಾರಿಕೆಯಾಯಿತು, ಹ್ಮ್. ಸುರಪನಿಗೂ ಬಾಯಾರಿಕೆಯಾಯಿತು. ಆಯಿತು. ಆದಾಗ ಹ. ಸುರೆಯನ್ನು ಮಾರಿಕೊಂಡು ಹೋಗುವವನನ್ನು ತಡೆದ. ಹ್ಮ್. ಆತ ಕೊಡಲೊಪ್ಪದಿರುವಾಗ ಹ. ಅದನ್ನು ಸೆಳೆದ. ಹ. ಈತ ಕುಡಿದ. ಹ. ಕುಡಿದು ಹ. ನಡೆದ, ಕೈಲಾಸಕ್ಕೆ ನಡೆದ. ಹ್ಮ್. ನಡೆದ ಮೇಲೆ ಏನಾಯಿತು? ಏನಾಯಿತು? ನೇರವಾಗಿ ಶಿವನನ್ನು ಭಜಿಸುತ್ತಾ ಹೋಗಬೇಕಾದವನಿಗೆ ಹ್ಮ್. ಇವನೇ ಶಿವನಾಗುವಂತ ಕಲ್ಪನೆಯಾಯಿತು. ಹ್ಮ್. ಮದೋನ್ಮತ್ತನಾದ. ಹ್ಮ್. ಕ್ರೋಧದಿಂದ ತನ್ನ ಕೈಯಲ್ಲಿರುವಂತ ವಜ್ರಾಯುಧ ಹ್ಮ್. ಅದರಿಂದ ಶಿವನಿಗೆ ಘಾತಗೊಳಿಸುವುದಕ್ಕೆ ಹೊರಟ. ಹ್ಮ್. ಏನಾಯಿತು? ಆತ ಪಟ್ಟಂತ ಪಾಡನ್ನು ವರ್ಣಿಸುವುದಕ್ಕೆ ಈ ಹೊತ್ತು ಮೂರನೇ ಕಣ್ಣು ಬಿಟ್ಟ. ಮೂರನೇ ಕಣ್ಣನ್ನು ಬಿಟ್ಟಂತ ಆ ಕಣ್ಣನ್ನು ತಡೆಯುವುದಕ್ಕೆ ತಪಸ್ವಿಯೇ ಬರಬೇಕಾಯಿತು. ಬೃಹಸ್ಪತಿ ಆಚಾರ್ಯರು ಬಂದು ತಡೆದು ಕರುಣಿಸಬೇಕು ಅಂತ ಪ್ರಾರ್ಥಿಸಿದಾಗ ಆತ ಅದನ್ನು ಸಾಗರಕ್ಕೆ ಬಿಟ್ಟ. ಸಾಗರದಿಂದ ಜಲಂಧರ ಸೃಷ್ಟಿಯಾದ. ಅಯ್ಯೋ ಅಮ್ಮ, ಈ ಮೇಲೋಕದವರನ್ನ, ಈ ಸುರರ ಕಥೆಯನ್ನ ನಮಗೆ ರಾತ್ರಿಯಿಂದ ಬೆಳಗಿನವರೆಗೆ ಆಟ ಆಡುವುದಕ್ಕೆ ಪ್ರಸಂಗವಾಗುತ್ತದೆ. ನೀವು ಭೂತಳದ ಬಗ್ಗೆ ನೀವು ಕಥೆಯನ್ನ ಹೇಳ್ತಾ ಇದ್ದೀರಿ ತಾಯಿ. ನಿಮಗೆ ಸುರಲೋಕದವರು ಈ ರೀತಿ ತಪ್ಪು ಮಾಡಿದರೆ ಅದರೊಂದಿಗೆ ದೇವಲೋಕದವರ ಒಂದು ಪ್ರಸಂಗ ಆದ್ರೂ ನಿಮಗೆ ಪುಣ್ಯ ಕಥೆ ಅಲ್ವಾ? ಹೌದು, ಅದೇ ವ್ಯತ್ಯಾಸ ಆಗಿ ಪೌರಾಣಿಕ ಪುಣ್ಯ ಕಥೆ ಅಂತಲೇ ಬರೆಯುವುದು ಅಮ್ಮ. ಅದರಲ್ಲಿ ವ್ಯತ್ಯಾಸ ಇರುವುದು ಅದೇ. ಏನು? ಲೋಕದಲ್ಲಿ ಗ್ರಾಮ್ಯ ಮಾತಿನಲ್ಲಿ ಒಂದು ಗಾದೆ ಇದೆ. ಏನು? ಬಡವ ತಿಂದರೆ ಹಸಿವಿಗೆ, ಶ್ರೀಮಂತ ತಿಂದರೆ ಮದ್ದಿಗೆ. ನೀವು ಏನು ಬೇಕಾದ್ರೂ ಮಾಡಿದ್ರೆ ಆಗ್ತದೆ. ಅವೇ ದೇವರುಗಳು ಮಾಡಿದ್ರೆ ಅದು ಲೀಲೆ ಅಂತ. ಇವ ಮಾಡಿದ್ರೆ ಆಟ ಅಪರಾಧ ಅಂತ ಆಗ್ತದೆ. ಆದ್ರಿಂದ ಎಲ್ಲದಕ್ಕೂ ಏನು ಶೀರ್ಷಿಕೆ ಬರೆಯುವವರು ನೀವಾದದ್ರಿಂದ ನಾವು ಅದನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಆದ್ರೆ ಈಗ ನಮ್ಮ ಉದ್ದೇಶ ಒಂದೇ. ಏನು? ಛಲ ಮಾಡಬೇಡ ತಾಯಿ. ಭೂತಲಕ್ಕೆ ನಾನು ಬರಬೇಕು. ಹೌದು, ಕಾಮುಕರಿದ್ದಾರೆ ಸ್ವಾಮಿ. ಹಿಂದಕ್ಕಾದರೂ ಕೀಚಕ ಎನ್ನುವ ಮದುವೆಯಾದವಳು ದ್ರೌಪದಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಮದುವೆಯಾದ ಹೆಣ್ಣನ್ನೇ ಅಪೇಕ್ಷೆ ಪಟ್ಟ. ಪರಿಣಾಮದಲ್ಲಿ ಸೌರೇಂದ್ರಿಯಾಗಿದ್ದಳು ದ್ರೌಪದಿ. ಅವಳನ್ನೇ ತಾನು ಅಪೇಕ್ಷೆ ಪಟ್ಟು ಕೊನೆಗೆ ಅವಳ ಮೇಲೆ ಕೈ ಹಾಕುವುದಕ್ಕೆ ಹೋಗಿ ದ್ರೌಪದಿಯ ಗಂಡನಾದ ವಲಲ ನಾಮಕನಾದ ಭೀಮನ ಕೈಯಿಂದ ಸತ್ತು ಮಣ್ಣು ತಿಂದ. ಕೀಚಕ ಒಬ್ಬ ಅವತ್ತು ಸತ್ತದ್ದು ಸ್ವಾಮಿ. ಈಗ ಎಲ್ಲೆಲ್ಲಿ ನೋಡಿದ್ರು ನಿಮ್ಮಲ್ಲಿ ಕೇಳಿ ಬರುವುದೇ ಅಲ್ಲಿ ಅತ್ಯಾಚಾರ, ಇಲ್ಲಿ ಅನಾಚಾರ. ಅಂತಹ ಕೀಚಕರು ಸಾವಿರ ಕಾಣಲಿಕ್ಕೆ ಸಿಗುತ್ತಾರೆ. ಹೆಣ್ಣು ಮಕ್ಕಳಲ್ಲ, ನಾಳೆ ದನವನ್ನು ಬಿಡ್ಲಿಕ್ಕಿಲ್ಲ ಅಂತ ಪಾಪಿಗಳು. ಆದ್ದರಿಂದ ನಿಮ್ಮ ಭೂಲೋಕಕ್ಕೆ ಕಾಮುಕರ ಆಟದ ಬಯಲಾದಲ್ಲಿಗೆ ನಾನು ಬರಲಾರೆ. ಅಮ್ಮ, ಕೀಚಕನ ಗುಣವನ್ನ ಪ್ರದರ್ಶಿಸುವವರು ಲೋಕದಲ್ಲಿ ಬೇಕಷ್ಟು ಮಂದಿ ಇದ್ದಾರೆ. ಮನೆಗೆ ಬರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ವಂಚಿಸ್ತಾರೆ, ಅದಕ್ಕೆ ಒಂದು ನಾಮಧೇಯವನ್ನ ಕೊಡ್ತಾರೆ. ನಾಮಧೇಯವನ್ನು ಕೊಟ್ಟು ಅಲ್ಲಿ ಪರಿವರ್ತನೆಯನ್ನು ಮಾಡುವವರಿದ್ದಾರೆ, ಅವರನ್ನು ತಮ್ಮ ಮತಕ್ಕೆ ತರುವವರು ಇರ್ತಾರೆ, ಅದನ್ನೆಲ್ಲ ಖಂಡಿಸುವವರು ಇದ್ದಾರೆ, ಅವರನ್ನು ದಂಡಿಸುವವರು ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಅವರನ್ನು ಖಂಡಿಸುವವರು ಅದನ್ನು ಸರಿ ಅಂತ ಹೇಳುವವರು ನಿಮ್ಮಲ್ಲೇ ಇರುವುದು, ಅದನ್ನು ದಂಡಿಸುವವರು ಇದ್ದಾರೆ, ಅವರು ನಮ್ಮಲ್ಲೇ ಇದ್ದಾರೆ. ಆದರೆ ಕೀಚಕ ಬದುಕುಳಿದನೋ ಅನಿಲಜನಿಂದ ಸತ್ತ. ಅನಿಲಜನಿಂದ ಸತ್ತ. ಆತನ ಹೆಸರೇ ಕೀಚಕ. ಆದರೆ ಇನ್ನೂ ಬದುಕಿದ್ದವ ಇದ್ದಾನಲ್ಲ, ಯಾರ ಮೇಲ್ಪಂಕ್ತಿಯಲ್ಲಿರುವವ ಬೇರೆ ಯಾರಲ್ಲಮ್ಮ, ನಿಮ್ಮ ಯಜಮಾನ ಅಂತ ಹೇಳಿದ್ರೆ ದೇವೇಂದ್ರ ಒಡೆಯ. ಅವ ಏನು ಮಾಡಿದ್ರು ಒಳ್ಳೆದಕ್ಕೆ ಮಾಡಿಯಾನು ನೋಡುವ. ಅಲ್ಲ, ನಾವು ಮಾಡಿದ್ರೆ ಕೆಟ್ಟದ್ದಕ್ಕೆ, ಅವ ಮಾಡಿದ್ರೆ ಒಳ್ಳೆಯದಕ್ಕೆ. ನಾವು ಗಮನಿಸಬೇಕು, ಅಹಲ್ಯೆಯ ಕಥೆಯನ್ನ ಗಮನಿಸಬೇಕು. ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಆ ಕೋಳಿ ಕೂಗು ಹೊತ್ತಿನಲ್ಲಿ ಬರಬೇಕಾದಂತ ಆತನ ಕರ್ತವ್ಯ ಏನು?
ಸಂಧ್ಯಾವಂದನೆಗೆ ನದಿಗೆ ಹೋಗಬೇಕು. ನಾಲ್ಕನೇ ಜಾವಕ್ಕೆ ಎದ್ದು ನದಿ ಸ್ನಾನವನ್ನು ವಿರಚಿಸಿ ಹೌದು. ದೇವತಾರ್ಚನೆ ಮಾಡುವುದು. ದೇವತಾರ್ಚನೆ ಮಾಡುವುದಕ್ಕೆ ಸಂಧ್ಯಾವಂದನೆಗೆ ಹೋಗುವಂತ ಸಮಯ. ಆದರೆ ಸುರಪ ಆಟವನ್ನಾಡಿದ ಕೋಳಿಯಾಗಿ ಕೂಗಿದ್ದು ಯಾರು? ಅದು ಇವ ನಮ್ಮ ವಾಯು ಅಗ್ನಿ. ಅಗ್ನಿ ಕೋಳಿಯಾಗಿ ಕೂಗಿದ, ವಾಯು ಮಂದಮಾರುತವಾಗಿ ಬೀಸಿದ, ವರುಣ ಇಬ್ಬನಿಯಾಗಿ ಬಿದ್ದ. ಆ ಹೊತ್ತಲ್ಲಿ ಈತ ಮಾಡಿದಂತ ವಂಚನೆ ಬೆಳಗಾಯಿತು. 4ನೇ ಜಾವ ಆಯಿತು. ಸಂಧ್ಯಾವಂದನೆಗಾಗಿ ಪತ್ನಿಯನ್ನೆಬ್ಬಿಸಿ ತಾನು ಹೊರಟಾಗ ಹೊರಟು ನಿಂತು ಒಂದು ಕ್ಷಣದಲ್ಲಿ ಈತ ಬಂದ. ಗೌತಮರ ವೇಷಧಾರಣೆ ಮಾಡಿ ನಿನ್ನೊಡೆಯ ಬಂದ. ಹೇಗೆ? ವೇಷ ಹಾಕಿಯೇ ಬಂತ. ಮಹಾನವಮಿಗೆ ವೇಷ ಹಾಕುವಂತ ಕ್ರಮ ಇದೆ. ಈ ವೇಷವನ್ನ ಆಗಲೇ ಅವ ಆರಂಭಿಸಿ ಆಟ ಆಡಿಸಿ ತೋರಿಸಿದ್ದಾನೆ. ಅದು ಕೂಡ ಗೌತಮನ ವೇಷವನ್ನೇ ಹಾಕಿ ಬಂದ. ಯಾರೂ ಕೂಡ, ಅದು ಕೂಡ ಸಾಧ್ವೀಮನಿಯಾದಂತಹ ಅಹಲ್ಯೆಯೂ ನಂಬುವುದಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಒಪ್ಪುವಂದದಿ ವೇಷವನ್ನ ಹಾಕಿ ಬಂದ. ಶೀಲವನ್ನ ಕೆಡಿಸಿದ. ಸಹಸ್ರ ಕಣ್ಣನಾದ ನಿನ್ನೊಡೆಯ. ಏನು ಸ್ವಾಮಿ, ಅದೊಂದು ದೇವ ಲೀಲೆ ಅಂತ ಹೇಳಲ್ಪಡುವುದು. ಗೌ ಅಂದ್ರೆ ಧರ್ಮ, ಹೌದು. ತಮ ಅಂದ್ರೆ ಕತ್ತಲು. ಗೌತಮರಿಗೂ ಇತ್ತು. ನಿಜವಾಗಿಯೂ ಅಹಲ್ಯ ಸೇರಬೇಕಾದ ಯಾರಿಗೆ? ದೇವೇಂದ್ರನಿಗೆ. ಮೊದಲು ಇತ್ತ ಪಣವೇ ಹಾಗೆ. ಯಾರು ಸಮಗ್ರ ಭೂಮಂಡಲವನ್ನು ಸುತ್ತಿ ಬರುತ್ತಾರೋ ಅವನಿಗೆ ಅಹಲ್ಯೆ. ಗೌತಮರು ಒಂದು ಧೇನುವನ್ನು ಇಟ್ರು, ಅದಕ್ಕೆ ಸುತ್ತು ಬಂದ್ರು. ಇದರಲ್ಲಿ 3 ಲೋಕವೂ ಉಂಟು ಅಂತ ಹೇಳಿದ್ರು. ಅಮ್ಮ, ಅದು ನಿನಗೆ ಕೊಟ್ಟ ಗೌರವ ಅಲ್ವೇ? ನನಗೆ ಕೊಟ್ಟ ಗೌರವ ಹೌದು. ಕ್ರಮ ಸರಿ ಅಂತ ಹೇಳುವುದು. ಆಪಧರ್ಮ ಯಾವಾಗೊಮ್ಮೆ ಯಾವಾಗಲೂ ಆಗುತ್ತದ. ಆದ್ರೆ ಈಗ ಅದನ್ನು ಒಪ್ಪಿದಂತಹ ಒಬ್ಬ ಗೌತಮರ ಮಾತನ್ನು ಕೇಳಿ ಪರಿಣಾಮ ಏನಾಯಿತು ಯೋಚನೆ ಮಾಡಿ. ಶಾಪ ಸಿಕ್ಕಿತು, ಅಹಲ್ಯೆಗೂ ಸಿಕ್ಕಿದೆ, ದೇವೇಂದ್ರನಿಗೂ ಸಿಕ್ಕಿದೆ. ಹಾಗಾದ ಕಾರಣ ಮೇಲಿನವರು ಕೆಳಗಿನವರು ಇಬ್ಬರೂ ಹೊಣೆಗಾರರು. ಈಗ ನಾನು ಮೇಲೆ ಇದ್ದೇನೆ, ನಾನು ಅಂತ ವ್ಯವಹಾರವನ್ನು ಒಪ್ಪುವಳಲ್ಲ. ಆದ್ದರಿಂದ ಭೂತಳಕ್ಕೆ ಬರುವುದಕ್ಕೆ ಸಿದ್ಧಳಿ. ಅಮ್ಮ, ನಾವಿರುವರ ನಮ್ಮ ಸಂಭಾಷಣೆಯಲ್ಲಿ ಕೆಳಗಿನವರು ತಪ್ಪು ಮಾಡಿದ್ದಾರೆ, ಸತ್ತು ಹೋಗಿದ್ದಾರೆ. ಮೇಲಿನವರು ತಪ್ಪು ಮಾಡಿದರೆ ಇನ್ನು ಬದುಕ್ತಾ ಇದ್ದಾರೆ. ನಿಜ. ಮೇಲಿನವರ ಆದರ್ಶವನ್ನೇ ಕೆಳಗಿನವರು ಪಾಲಿಸುವಂಥದ್ದು. ಸರಿ. ಆದ್ದರಿಂದ ಇಲ್ಲಿ ತಪ್ಪು ಯಾರದ್ದು ಅಂತ ಕೇಳಿದರೆ ಮೇಲಿನವರದ್ದೇ ಆಗುತ್ತದೆ ತಾಯಿ. ಆದ್ದರಿಂದ ತಪ್ಪನ್ನ ಸಮರ್ಥಿಸಬೇಡ ತಾಯಿ. ಬರಬೇಕಮ್ಮ. ಬರಬೇಕು ತಾಯಿ. ಕಂಡ ಬರಲಿ ಬಳಿಕ ಖಂಡ ಪರಶುವೆ ಬರಲಿ ಬಳಿಕ ಖಂಡಲನ್ನು ನುಡಿದಿರಲಿ. ಭೂಮಂಡಲಕ್ಕೆ ಬರೆ ಚಂಡಿಗಳು ಬೇಡೆನುತ್ತ ಮಗದಿರುಗೆ. ಸ್ವಾಮಿ, ಅಮ್ಮ, ಖಂಡ ಪರಶುವೇ ಬರಲಿ, ಅಲ್ಲ ಖಂಡಲನೇ ನುಡಿದಿರಲಿ. ದೇವೇಂದ್ರ ಬಂದು ಹೇಳಿದರು. ಯಾಕೆ ಅವನಿಗೆ ನನ್ನನ್ನು ಹೋಗು ಅಂತ ಹೇಳುವ ಅಧಿಕಾರ ಇಲ್ಲ. ನಾನು ಕೂಡ ನಿಗ್ರಹ ಅನುಗ್ರಹ ಶಕ್ತಿಗಳಿದ್ದೇನೆ. ನನಗೂ ಭೂತಳದಲ್ಲಿ ಏನೆಲ್ಲ ಉಂಟು ಅಂತ ವಸಿಷ್ಠಾಶ್ರಮದಲ್ಲಿರುವಾಗ ಗೊತ್ತಾಗಿದೆ. ಮತ್ತೊಮ್ಮೆ ಆ ಕ್ಷೇತ್ರಕ್ಕೆ ಬಂದು ನನ್ನ ತನವನ್ನು ನನ್ನ ತನುವನ್ನು ಕಳಕೊಳ್ಳುವುದಕ್ಕೆ ನಾನು ಸಿದ್ಧಲಿಲ್ಲ. ಪರಮೇಶ್ವರ ಬಂದು ಹೇಳಿದರು, ಭೂಮಿಗೆ ಬರಲಾರೆ. ಅವರವರು ಮಾಡಿದ ತಪ್ಪಿಗೆ ಅವರವರೇ ಹೊಣೆಗಾರರು. ಒಬ್ಬ ತಪ್ಪು ಮಾಡಿದಾಗ ಅವನಿಗೆ ಅನುಗ್ರಹಿಸುವುದಲ್ಲ, ಗುದ್ದಿ ತಿತ್ತಿ ಅವನನ್ನು ಸರಿ ಮಾಡಬೇಕು. ಅವನಿಗೆ ನಾವು ಸಹಕರಿಸಿದೆವು ಅಂತಾದರೆ ಅವ ಮತ್ತಷ್ಟು ತಪ್ಪನ್ನೇ ಮಾಡುತ್ತಾನೆ. ಭೂಲೋಕದವರು ಮಾಡಿದ ತಪ್ಪಿಗೆ ಅನುಗುಣವಾಗಿ ಅವರಿಗೆ ಶಿಕ್ಷೆ ಆಗಿದೆ, ಆಗುತ್ತಾ ಇದೆ. ಆದ್ದರಿಂದ ಅಂತಹ ಭೂತಳಕ್ಕೆ ಕೆಂಡದ ಮಳೆಯೇ ಬರಲಿ, ಅಲ್ಲ ಭೂಮಿ ಸುಟ್ಟು ಹೋಗಲಿ, ಅಲ್ಲ ಸಪ್ತ ಸಾಗರಗಳು ಮೇಲೆ ಉಕ್ಕಿ ಭೂಮಂಡಲ ನೀರಲ್ಲಿ ನೀರಾಗಿ ಹೋಗಲಿ. ಯಾವ ಕಾರಣಕ್ಕೂ ನಿಮ್ಮ ಆ ಭೂಲೋಕಕ್ಕೆ ನಾನು ಬರೆ ಬರೆ ಬರೆ. ಅಮ್ಮ, ಕರ ಜೋಡಿಸಿದ್ದೇನೆ, ಶಿರ ಬಾಗಿಸಿದ್ದೇನೆ. ಹಸುಗೂಸು ಅಮ್ಮನ ಅರಸುತ್ತ ಬಂದಂತೆ ಸುರಧೇನು ನಿನ್ನನ್ನು ಬಳಸಲು ನಾ ಬಂದೆ. ಅಮ್ಮ, ಭೂತಳ ಸುಟ್ಟು ಸೂಕರಿಯಾಗಿ ಹೋಗಿದೆ. ಅಮ್ಮ, ಕರುಣಾ ಹೃದಯ ವಂತೆಯಾಗಿ, ಕರುಣಾ ಹೃದಯ ಪೂರಕಿಯಾಗಿ ಬರಬೇಕು ತಾಯಿ. ಇಳೆಯನ್ನು ಸುಭಿಕ್ಷೆಗೊಳಿಸಬೇಕು ತಾಯಿ. ಖಂಡಿತ ಬರಲಾರೆ. ನೀವು ಬಿಡಿ, ಯಾರು ಕರೆದರೂ ನಾನು ಬರಲಾರೆ. ನಾನು ಕರೆದರೂ ಬರುವುದಿಲ್ಲ. ನಿಮಗೂ ಸಾಮರ್ಥ್ಯ ಉಂಟು ಅಂತಾದ್ರೆ ಭೂಮಿಯಲ್ಲಿ ಇದ್ದು ನೀವು ನಿಮಗೆ ಬೇಕಾದ್ದನ್ನು ಮಾಡಿಕೊಳ್ಳಿ. ನಿಮ್ಮಲ್ಲಿ ನಿಜವಾದ ಯೋಗಿತ್ವ ಉಂಟು ಅಂತಾದ್ರೆ ಅಲ್ಲಿ ಬರಿಸಿ.
ಇಲ್ಲಿ ಬಂದು ಪ್ರಾರ್ಥನೆ ಮಾಡುವುದು ಷಂಡತನ. ಅಮ್ಮ, ನಾನು ಕರೆದ್ರೆ ಬರುವುದಿಲ್ಲ, ಇಂದ್ರ ಕರೆದ್ರೆ ಬರುವುದಿಲ್ಲ, ಮೂರು ಮೂರ್ತಿಗಳು ಕರೆದ್ರು ಬರುವುದಿಲ್ಲ. ಹಾಗಾದ್ರೆ ನಿನ್ನಲ್ಲಿ ಒಳ್ಳೆಯತನ ಇಲ್ಲ. ತುರುಳೆ ಪರಿಪರಿಯಾಗಿ ನಿನ್ನಲ್ಲಿ ಭಿನ್ನವಿಸಿಕೊಂಡೆ. ಭೂಲೋಕದಲ್ಲಿ ತಳೆದಿರುವಂತಹ ಸಕಲ ಸಂಕಷ್ಟವನ್ನು ಪರಿಹರಿಸುವುದಕ್ಕಾಗಿ ನಿನ್ನ ಪಾದ ಮುಟ್ಟಿ ಪ್ರಾರ್ಥನೆಯನ್ನ ಮಾಡಿದೆ. ನನ್ನ ಯಾವುದೇ ಪ್ರಾರ್ಥನೆಗೆ ನಿನ್ನ ಕಾಠಿಣ್ಯವಾದಂತಹ ಹೃದಯ ಕರಗದೆ ಹೋಯಿತು, ಅದು ಕಲ್ಲಾಗಿ ಹೋಯಿತು. ಲೋಕಕ್ಷೇಮಕ್ಕಾಗಿ ಇರಬೇಕಾಗಿರುವಂತಹ ಸುರಧೇನು ಇವತ್ತು ಸುರಪನ ಅಂಕೆಯನ್ನು ಮೀರುವಂತಹ ಸ್ಥಿತಿ ನಿರ್ಮಾಣವಾಯಿತು. ಭೂತಳದವರನ್ನ ಪರಿಪರಿಯಾಗಿ ನೀನು ಜರದೆ ಅಲ್ಲಿ ನಡೆಯಬೇಕಾಗಿರುವಂತಹ ಕೃತ್ಯಗಳನ್ನ ನೀನು ಅಣಕಿಸಿದೆ. ನಿನ್ನೊಡೆಯನಾದಂತಹ ಸುರಪ ಈ ಸುರಗದ್ದಿಗೆಯನ್ನ ಏರಬೇಕಂತಿದ್ರೆ ಆ ಭೂತಳದಲ್ಲಿ ಆ ವಸುಂಧರೆಯಲ್ಲಿಯೇ ಶತಯಾಗಗಳನ್ನು ಮಾಡಿ ಆ ಶ್ರೇಷ್ಠವಾದಂತಹ ಸ್ಥಾನವನ್ನು ಆತ ಗಿಟ್ಟಿಸಿಕೊಂಡಿದ್ದಾನೆ ಎನ್ನುವುದನ್ನು ನೀನು ಮರೆತು ಬಿಟ್ಟೆ. ಅಷ್ಟು ಮಾತ್ರವಲ್ಲ ತಾಯಿ, ನೀನು ನಿಂದಿಸಿದ್ದು ಯಾರನ್ನು? ಭಾರತ ಭೂಮಿಯನ್ನು ನಿಂದಿಸಿದೆ. ಭಾರತ ಭೂಮಿಯ ಕಲದ ಕುಬಿಚಾರಿ ದಡಿಯನ ನರಿದ ವಾರಿಯ ನಾಮ ಪ್ರಮುಖರು ಮನಸಾರ ಧರಿಯರಿ ಚಿಪ್ಪಾರು. ಅಮ್ಮ, ಹೆತ್ತ ತಾಯಿ, ಹೊತ್ತ ಭೂಮಿ, ಸಂಸ್ಕಾರ ಕಟ್ಟಂತ ಗುರು ಸ್ವರ್ಗಕ್ಕಿಂತ ಮಿಗಿಲಾದುದು ಎನ್ನುವುದನ್ನು ನಿತ್ಯ ನಾವು ಸ್ತುತಿಸುವವರು. ಅಂತ ನೆಲದಲ್ಲಿ ನಮ್ಮ ಭಾರತ ಮಾತೆಯನ್ನ ದೂರಿದೆಯ. ಭರತ ಭೂಮಿ ತ್ಯಾಗ ಭೂಮಿ, ಅದು ಭಗವದ್ಭಕ್ತಿಯ ಆಗರ. ಹೆಜ್ಜೆ ಹೆಜ್ಜೆಗೂ ತೀರ್ಥ ಕ್ಷೇತ್ರಗಳನ್ನ ಹೊಂದಿರುವಂತಹ ಪುಣ್ಯ ನೆಲ. ಸಮಸ್ತ ಸುರಧೇನುವಿನಂತಹ ಸುವಸ್ತುಗಳಿದ್ದಂತಹ ನೆಲ. ಇಲ್ಲಿನ ತೊರೆಗಳನ್ನು ಪಾವನ ಉಪಾಧಿಯಲ್ಲಿ ಪೂಜಿಸುವಂತ ನೆಲ. ಇಂಥ ನೆಲವನ್ನು ಯಾವಾಗ ನೀನು ಹಳಿದೆಯ ಅಂತ ನೆಲದಲ್ಲಿ ಬರಬೇಕು ಅಹಂಕಾರ ಅಡರಿದಂತ ನಿನ್ನ ಆ ಶಿರ ಅದು ತೊರೆಯಾಗಬೇಕು. ಈ ಭೂತಳಕ್ಕೆ ತೊರೆಯಾಗಿ ಹರಿದು ಬಾ, ತೊರೆಯಾಗಿ ಹರಿದು ಬಾ, ತೊರೆಯಾಗಿ ಹರಿದು ಬಾ. ಮುನಿಶಾಪಗಾಗ ನಂದಿನಿ ಬೆದರಿ, ಮುನಿಶಾಪಕಾಗ ನಂದಿನಿ ಬೆದರಿ. ಮನ್ನಿಸುರು ಶಿವರ ವಾದಿಪೆ ಮುನಿವರ ತವ ಪದ ದ್ವಂದ್ವಗೆ ಮಲ್ಲಿಪುದೆಲ್ಲನೋ. ವಂದಿಪೆ ಮುನಿಪರ ತವ ಪದ ದ್ವಂದ್ವಗೆ ಮಲ್ಲಿಪುದೆಲ್ಲನೋ. ಮಲ್ದ ಮತಿತ್ವದಿತವ ನೆಲೆಯದವನರಿಯದೆ ನೊಂದೆ ನೋಗೋ. ನೋದೆನ ಹಂಭಾವಗಳು ಗೋದಿದು ಜಾಪಾಲಿಯೇ. ಕೃಪೆಯಿಂದೆನ್ನ ಪರಾಧವ ಸಾನಂದದಿ ಕ್ಷಮಿಸುವುದು. ವಂದಿಪೆ ಮುನಿವರ ತವ ಪದ ದ್ವಂದ್ವಕೆಯೇ ಮನ್ನಿಪುದು ಎನ್ನನು. ವಂದಿಪೆ ಮುನಿವರ
ನೃಪೋತ್ತಮ. ಅಮ್ಮ, ತಪ್ಪು ಮಾಡಿದೆ ಸ್ವಾಮಿ. ದೇವಲೋಕವಾಸಿನಿ ಎನ್ನುವ ಅಹಂಕಾರದಿಂದ ನಿಮ್ಮನ್ನು ಬೈದೆ, ಭಂಗಿಸಿದೆ. ಯಾವ ನೆಲದಲ್ಲಿ ಹಲವು ಕಾಲವನ್ನು ಕಳೆದಿದ್ದೇನೋ ಕಾಲದ ಪರಿಸ್ಥಿತಿಯಿಂದಾಗಿ ಈ ಸಂದರ್ಭದಲ್ಲಿ ಮದವೆತ್ತು ಮೇದಿನಿಯನ್ನು ನಾನು ನಿಂದಿಸಿದೆ ಸ್ವಾಮಿ. ನಿಮ್ಮ ಯೋಗ್ಯತೆಯನ್ನರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಬೇಕು. ನಾನು ಭೂತಳದಲ್ಲಿ ತರಂಗಿಣಿಯಾಗಿ ಪ್ರವಹಿಸಬೇಕೆ? ನಂದಿನಿ ನದಿಯಾಗಿ ಪ್ರವಹಿಸುವುದು ದೊಡ್ಡದಲ್ಲ ಸ್ವಾಮಿ. ಆದರೆ ಮತ್ತೊಮ್ಮೆ ದೇವಲೋಕವನ್ನು ಸೇರಬೇಕು. ನಿಮಗೆ ಹೇಗೆ ನಿಮ್ಮ ಮಾತೃಭೂಮಿಯ ವಾಂಛೆ ಉಂಟೋ, ನನಗೂ ಬದುಕು ಕೊಟ್ಟ ತ್ಯಾಗಭೋಗಗಳ ಸಮನ್ವಯ ಕ್ಷೇತ್ರವಾದ ಸ್ವರ್ಗಧಾಮದಲ್ಲಿ ಸ್ಥಿರಳಾಗಬೇಕು ಎನ್ನುವ ಅಪೇಕ್ಷೆ ಉಂಟು. ಹಾಗಾಗಿ ನನ್ನನ್ನು ಮನ್ನಿಸಿ ನಿಮ್ಮ ಮಗಳಂತೆ ಕಂಡುಕೊಂಡು ಮರಳಿ ಮುಕ್ತಿಯ ಪಥವನ್ನು ತೋರಿಸಬೇಕು ಸ್ವಾಮಿ, ತೋರಿಸಬೇಕು. ಅಮ್ಮ, ಇಲ್ಲಿ ನೀನೇ ತಪ್ಪು ಮಾಡಿದೆಯಾ? ಅಲ್ಲ ತಾಯಿ, ನನ್ನಿಂದಲೂ ತಪ್ಪಾಯಿತು. ಮುನಿವರನಾದಂಥ ವರ ಮುನಿಯಾದಂಥ ನಾನು ನನ್ನ ತಪಸ್ಸನ್ನು ವ್ಯಯಿಸಬೇಕಾಗಿರುವುದು ಲೋಕ ಸುಭಿಕ್ಷೆಗೆ. ಹಾಗಾದರೆ ನಿನಗೆ ಶಾಪವಾಕ್ಯವನ್ನಿತ್ತಿದ್ದೇನೆ. ವಿಶಾಪದ ಪಥ? ಶಾಪವಾಕ್ಯವನ್ನ ಮೀರುವುದಕ್ಕೆ ಸಾಧ್ಯವೇ? ಮುನಿಶಾಪ ಹುಸಿಯಾಗುತ್ತದೆ. ಇಲ್ಲ. ಹಾಗಾದರೆ ವಿಶಾಪವನ್ನ ಬಯಸಿ ನನ್ನ ಪಾದದ್ವಯಗಳಿಗೆ ಕಣ್ಣೀರನ್ನು ಹರಿಸ್ತಾ ಇದ್ದೆ. ನಿಜ ಅಮ್ಮ. ವಿಶಾಪಕ್ಕೆ ಒಂದು ದಾರಿ ಇದೆ. ಯಾವುದಂ ಸ್ವಾಮಿ? ತುಂಬಿದಾಗ ಸಿರಿಯಿಂದ ಕುಂಬಿನಿ ಮೆರೆವದೆ, ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವದೆ, ತುಂಬಿದ ನದಿಯಾಗು ನೀನು, ತುಂಬಿದ ನದಿಯಾಗು ಮಗಳೇ. ಕಂಬು ಕಂಟಿನಿಗಾವಳಂಬಿಕೆ ಸಟೆಯಲ್ಲ, ಕಂಬು ಕಂಟಿನಿ ಕಾವಳು ಅಂಬಿಕೆ ಸಟೆಯಲ್ಲ. ನಂಬು ಮುಕ್ತಿಯ ನೀನು ಪಡಿಬೆ, ತೋಬಿದ ದರೆಯದ ಕುಂಬಿನಿ ಮೆರೆವಂತೆ, ತುಂಬಿದ ನದಿಯಾಗು ಮಗುವೇ. ಆ ಅಮ್ಮ. ಸ್ವಾಮಿ, ದೇವತೆಗಳ ಮಾತ್ರವಲ್ಲ, ಸಕಲ ದೇವರುಗಳ ಲೀಲಾ ವಿನೋದದ ಕ್ಷೇತ್ರ ಈ ಕುಂಭಿನಿ. ಅಲ್ಲಿ ಆ ಕುಂಭಿನಿಯನ್ನೇ ನೀನು ದೂಷಿಸುವಂತಹ ಆ ಒಂದು ಸ್ಥಿತಿ ನಿನಗೆ ಯಾಕೆ ಬಂತು? ಅಲ್ಲ, ಎಲ್ಲವನ್ನೂ ತಿಳಿಯಬೇಕಾದಂಥ ಕ್ರಾಂತದರ್ಶಿಯಾದಂಥ ನನಗೆ ಶಪಿಸಬೇಕು ಎನ್ನುವಂಥ ಆಕ್ರೋಧೋನ್ಮತ್ತ ಸ್ಥಿತಿ ನನಗೆ ಯಾಕೆ ಬಂತು? ಇದಕ್ಕೊಂದು ಕಾರಣ ಇರಬಹುದು ತಾಯಿ. ಆದ್ದರಿಂದ ನಾವೆಲ್ಲರೂ ಪೂಜಿಸುವಂತಹ ಈ ಕುಂಭಿನಿ ಅಲ್ಲಿ ನೀನು ತುಂಬಿದ ಸಿರಿಯನ್ನ ಬೆಳಗಿಸಬೇಕಂತಿದ್ರೆ ನೀನು ತೊರೆಯಾಗಿ ಹರಿದು ಬರಲೇಬೇಕು ತಾಯಿ. ವಿಶಾಪದ ಪಥ? ಹಾಗಾದರೆ ನಿನಗೆ ವಿಶಾಪವನ್ನು ನೀನು ಬಯಸುತ್ತಾ ಇದ್ದಿ. ಯಾವ ವಿಶಾಪ ಕೊಡಬಹುದು? ಒಂದು ದಾರಿ ಇದೆ ಎನ್ನುವುದಾಗಿ ಹೇಳಿದ್ದೇನೆ. ಏನು? ನಾವಿತ್ತ ಶಾಪವನ್ನ 3 ಮೂರ್ತಿಗಳಿಂದಲೂ ಅದನ್ನು ಪರಿಹರಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಒಬ್ಬರಿಂದ ಮಾತ್ರ ಸಾಧ್ಯ ಇದೆ. ಯಾರು ಸ್ವಾಮಿ? ಬೇರೆ ಯಾರೂ ಅಲ್ಲ, ಜಗದಾದಿ ಮಾಯೆ ದುರ್ಗಾ ಪರಮೇಶ್ವರಿಯಿಂದ ಅದನ್ನು ಪರಿಹರಿಸುವುದಕ್ಕೆ ಸಾಧ್ಯ. ಮಗಳೇ, ಆಕೆಯನ್ನೇ ಏಕೋ ದೃಷ್ಟಿಯಿಂದ ಪ್ರಾರ್ಥಿಸು, ಭಜಿಸು, ಅರ್ಚಿಸು. ಒಲಿದು ಬಂದು ನಿನಗೆ ಅನುಗ್ರಹವನ್ನ ಆಕೆ ನೀಡುತ್ತಾಳೆ. ತನ್ಮುಖೇನ ವಿಶಾಪವನ್ನ ಆಕೆಯಿಂದಲೇ ಪಡೆದುಕೋ. ನಿಮ್ಮ ಅಪ್ಪಣೆಯಂತೆ ಆ ಪಥವನ್ನು ಕಂಡುಕೊಳ್ಳುತ್ತೇನೆ. ಧನ್ಯಳಾಗು, ಧನ್ಯಳಾಗು. ಸರಿ ಸರಿ. ಅಂತೂ ಬಂದು ಸೇರಿದ್ದೇ ಮಣಿದ್ವೀಪ. ಜಗದಂಬಿಕೆಯನ್ನು ಸ್ತುತಿಗೈಯುತ್ತೇನೆ. ಜಯ 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 ಜಯ. ಮಗಳೇ, ನಿನ್ನ ಕಡೆಯಿಲ್ದೊಗೆವೇನು? ಏನಾಯ್ತು ಮಗಳೇ? ಸುರಭಿಸುತ್ತೆ ನಂದಿನಿಯಳೆ. ತವಮಲದೋಳಿರುವುದತಿ ಭ್ರಾಂತಿ ಬಗಳೇ,
ಧರೆಯು ಸ್ವರ ಪಾತಾಳದಿ ಸ್ವಾರ್ಥಿಗಳ ಕೊರತೆಯುವುದಿಲ್ಲ ಮಗಳೇ. ಮಗಳೇ, ಅಮ್ಮ, ನಿನಗೂ ಒಂದು ಭ್ರಾಂತಿ ಬಂತಲ್ಲ ಮಗಳೇ. ಹಾ ದ್ವಂದ್ವಮಯವಾದಂತಹ ಈ ಪ್ರಪಂಚದಲ್ಲಿ ಹಾ ದ್ವಂದ್ವಾತೀತರಾಗಿ ಬದುಕುವವರು ಯಾರು ಅಂತ ಕೇಳಿದ್ರೆ ಹಾ ನನ್ನೆಲ್ಲರ ಸನಿಹದಲ್ಲಿ ತ್ರಿಮೂರ್ತಿಗಳ ಜೊತೆಯಲ್ಲಿ ಇರುವಂತಹ ನೀವುಗಳು. ಸತ್ಯ. ಆದರೆ ನಿಮ್ಮಲ್ಲಿಯೂ ದ್ವಂದ್ವ ಒಂದು ಈ ಹೊತ್ತಿಗೆ ಅಡಕವಾಗಿದೆ ಅಂತ ಹೇಳಿ ಆದರೆ ಪ್ರಪಂಚಕ್ಕೆ ಮುಂದೊಂದು ದಿನ ಒಳಿತಾಗಬೇಕು ಎನ್ನುವುದೇ ಇದರ ಅರ್ಥ ಇರಬೇಕು. ಓಹೋ. ಅಲ್ಲದೆ ಹೋದ್ರೆ ಹೇಳಿದಂತಹ ಮಾತಾದ್ರೂ ಏನು ಹಾ ಹೇಳಿದೆಯಲ್ಲ ಋಷಿಗಳಲ್ಲಿ, ಹಾ ಬರುವುದಿಲ್ಲ ಕೆಟ್ಟ ಪರಿಸರದ ಕಡೆಗೆ. ನಿಜ. ಹಾಗಾದ್ರೆ ಪರಿಸರ ಎನ್ನುವುದು ಕೆಟ್ಟದ್ದ ಮಗಳೇ? ಅಲ್ಲ. ಸರಿಯಾಗಿ ಆಲೋಚನೆ ಮಾಡು. ಹಾ ಪರಿಸರ ಕೆಟ್ಟದ್ದಲ್ಲ, ನೀನು ಇಟ್ಟಿರುವಂತಹ ದೃಷ್ಟಿ ಎನ್ನುವುದು ಕೆಟ್ಟದ್ದಾಯಿತು. ನಿಜ. ಅಲ್ಲದೆ ಹೋದ್ರೆ ಹ್ಮ್ ಹೆದರುತ್ತಾರೆ. ಹೌದು, ಯಾರು ಹೆದರುತ್ತಾರೆ? ಹ್ಮ್ ಅತಿ ಒಳ್ಳೆಯರಾದವರು ಕೆಟ್ಟ ಪರಿಸರದ ಕಡೆ ಹೋಗುವುದಕ್ಕೆ ಹೆದರುತ್ತಾರೆ. ಹ್ಮ್ ಹಾಗೆ ಹೆದರಿಕೆ ಎನ್ನುವುದಾಗಿ ಹಿಂದೆಯೇ ಕುಳಿತದ್ದೇ ಹೌದು ಅಂತಾದ್ರೆ ಆ ಕೆಟ್ಟದ್ದನ್ನ ಸರಿ ಮಾಡುವುದಕ್ಕೆ ಮುಂದೆ ಹೋಗುವುದು ಯಾರು ಮಗಳೇ? ಧೀಶಕ್ತಿಯ ಜೊತೆಯಲ್ಲಿ ದೇಹಶಕ್ತಿ ವಿನಿಯೋಗ ಆಗಬೇಕು. ಅಂತಹ ದೇಹಶಕ್ತಿಯನ್ನು ಧೀಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಹೋಗಬೇಕಾದದ್ದು ದೇವತೆಗಳ ಸಾಲಿನಲ್ಲಿ ಕುಳಿತಂತಹ ನಿಮಗೆಲ್ಲ ಆದ್ಯ ಕರ್ತವ್ಯವಾಗಿತ್ತು. ನಿಜ. ಆದ್ರೆ ಅದೆಲ್ಲವನ್ನ ಮರೆತೆ ಹಾ ಮಾನುಷ ಮಾತ್ರಳಾಗಿ ವ್ಯವಹರಿಸುವುದಕ್ಕೆ ನೀನು ಮುಂದಾದೆ. ಹಾ ಯೋಚಿಸಬೇಕಾದದ್ದಿಲ್ಲವೇ ಇಲ್ಲ, ಹಾ ಚಿಂತಿಸಬೇಕಾದದ್ದಿಲ್ಲ. ಹಾ ಕೆಲವೊಮ್ಮೆ ಸಮಯ ಎನ್ನುವುದು ಕಳೆದು ಹೋಗುತ್ತದೆ. ಕಳೆದಂತಹ ಸಮಯಕ್ಕೆ ಚಿಂತೆ ಮಾಡುವುದಲ್ಲ ಮಗಳೇ, ಮುಂದೆ ಏನು ಮಾಡಬೇಕು ಎನ್ನುವುದಾಗಿ ಚಿಂತಿಸ್ತಾ ಇದ್ದೀಯಲ್ಲ. ಸಮಯ ಉಂಟೆ ಭಕ್ತವತ್ಸಲೆ ನಿನಗೆ. ಯೋಚಿಸಬೇಡ. ಆ. ನಿನ್ನ ಶಾಪ ಎನ್ನುವುದು ವಿಮೋಚನೆ ಆಗಬೇಕು ಅಂತ ಆದ್ರೆ ಮಗಳೇ ಏನು ಮಾಡಬೇಕು ಗೊತ್ತುಂಟ? ಏನು? ಹೆದರಬೇಡ. ಮಗಳಾಗಿ ಉನ್ನತದ ಫಲವಿವೆನೋ ಪುಣ್ಯನದೆಯ ಪೇಲದಿರೇ. ಪ್ರಪಂಚದಲ್ಲಿ ತಾಯ್ತನಕ್ಕಿಂತ ದೊಡ್ಡದಾದದ್ದು ಇನ್ನೊಂದು ಇಲ್ಲವೇ ಇಲ್ಲವಂತೆ. ಪ್ರಪಂಚದ ಮುಖದಲ್ಲೆಲ್ಲ ಅಮ್ಮ 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 ಎನ್ನುವುದಾಗಿ 10 ಸಮಸ್ತರು ಕರೆದದ್ದು ಯಾರು ಅಂತ ಕೇಳಿದ್ರೆ ನನ್ನನ್ನ ಕರೆದದ್ದು. ಆದರೆ ಆ 10 ಸಮಸ್ತರು ಕರೆದಂತಹ ತಾಯಿಗೂ ಇನ್ನೊಂದು ತಾಯಿ ಇದ್ದಾಳೆ ಎನ್ನುವುದನ್ನು ನಾನು ಮುಂದೆ ತೋರಿಸಿಕೊಡುತ್ತೇನೆ. ಹೇಗೆ? ಹೇಗೆ? ಗುರುಗಳು ಹೇಳಿದ ಹಾಗೆ ನೀನು ಹರಿಯಲೇಬೇಕು ನಂದಿನಿ ತೊರೆಯಾಗಿ. ಆದ್ರೆ ಆ ತೊರೆಯ ತನ್ಮಧ್ಯದಲ್ಲಿ ಕಟಿಯ ಭಾಗದಲ್ಲಿ ನಾನು ಉದ್ಭವಿಸಿ ಬರ್ತೇನೆ ಲಿಂಗ ರೂಪದಲ್ಲಿ ನಿನಗೆ ನಾನು. ಹಾಗೆ ಹುಟ್ಟಿ ಬರುವುದರ ಮೂಲಕವಾಗಿ ನಿನಗೊಂದು ತಾಯ್ತನದ ಸ್ಥಾನವನ್ನ ಕೊಡುತ್ತೇನೆ. ಓಹೋ. ನಿನ್ನ ಶಾಪ ಎನ್ನುವುದು ವಿಮೋಚನೆ ಆಗುತ್ತದೆ. ಕೇವಲ ಶಾಪ ವಿಮೋಚನೆ ಆಗುವುದಲ್ಲ. ಯಾಕೆ ಅಂತ ಕೇಳಿದ್ರೆ ಶಾಪ ಹೇಗೂ ಕೊಡಬಹುದು. ತಪ ಇದ್ದವನು ಶಾಪ ಕೊಡುವುದಕ್ಕೆ ಸಾಧ್ಯ. ಶಾಪವನ್ನ ಪಡೆದವನು ಮುಂದೆ ತಪವನ್ನ ಮಾಡುವುದರ ಮೂಲಕವಾಗಿ ಜಗತ್ತಿಗೆ ಒಳ್ಳೆಯದನ್ನು ಕೊಡುವುದಕ್ಕೆ ಸಾಧ್ಯ. ನಿಜ. ಶಾಪವನ್ನ ಪಡೆದ ನೀನು ತೊರೆಯಾಗುವುದರ ಮೂಲಕವಾಗಿ ತಪವನ್ನ ಮಾಡುತ್ತಾ ಮುಂದೆ ಪ್ರಪಂಚಕ್ಕೆ ನೀನು ಒಳ್ಳಿತನ ಮಾಡುವುದಕ್ಕೆ ನಾನು ಪೂರಕಳಾಗಿ ಬರುತ್ತೇನೆ. ಯೋಚಿಸುವುದು ಬೇಡ, ಆದಷ್ಟು ಬೇಗ ತೊರೆಯಾಗಿ ಹರಿದು ಮಗಳೇ. ಒಳ್ಳೆಯದಾಗ್ಲಿ ಮಗಳೇ, ಒಳ್ಳೆಯದಾಗ್ಲಿ. ಜಗದಂಬಿಕೆಯಿಂದ ಅನುಜ್ಞೆಯನ್ನು ಪಡೆದಿದ್ದೇನೆ. ಕನಕಾದ್ರಿ ಶೃಂಗವನ್ನಡರಿದ್ದೇನೆ. ಅಂಬರವನ್ನು ಈಕ್ಷಿಸಿದೆ ಅಂತಾದ್ರೆ ಬೆಳ್ಕೊಡೆಯ ಸ್ಥಿತಿಯಲ್ಲಿ ಕಾಣುತ್ತಾ ಉಂಟು. ಅದೋ ಬೀಸಿ ಬರ್ತಾ ಇದ್ದಾನೆ ಮಂದ ಮಾರುತ. ಪೂಗಳಂಜಲಿಯಿಂದ ಜಗದಂಬಿಕೆಯನ್ನು ಅರ್ಚಿಸಿದ್ದೇನೆ. ಮಾಘ ಶುದ್ಧದ ಪೌರ್ಣಮಿಯ ಶುಭ ಕಾಲದಲ್ಲಿ ಇದೋ ಕನಕಗಿರಿಯಲ್ಲಿ ಹುಟ್ಟಿ ಪರಶುರಾಮ ಸೃಷ್ಟಿಯಲ್ಲಿ ಹರಿದು ಪಡು ಗಡಲನ್ನು ಸೇರುತ್ತಾ ನಂದಿನಿ ನದಿಯಾಗಿ ಪ್ರವಹಿಸುತ್ತೇನೆ. ಮಂಗಳಾಪುರದೊಳು ಸ್ಥಿರವಾಗಿ ನೆಲೆಸಿರುವ ಮಂಗಳಾದೇವಿಗೆ ಶರಣಾಗತ ಪರಿಪಾಲಕಿ ಬವರೆ ದೊರೆತ ನಿವಾಗ ಶಂಕರಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರೋ ಶುಭ ಮಂಗಳಂ